ಪುತ್ತೂರ ಒಡೆಯ ಪುತ್ತೂರು ಮಹಾಲಿಂಗೇಶ್ವರನ ಪಾದಪದ್ಮಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಇಂದಿನ ಈ ಕಾರ್ಯಕ್ರಮಕ್ಕೆ ಮುಂದಡಿ ಇಡೋಣ. ಸಮಾರಂಭಕ್ಕೆ ಮುನ್ನ ನಮ್ಮ ಶ್ರೀಮಂತ ಕಲಾ ಸಂಸ್ಕೃತಿಯನ್ನು ಅನಾವರಣಗೊಳಿಸುವ ಯುವ ಪ್ರತಿಭೆಗಳಿಗೆ ಅವಕಾಶವನ್ನು ಕಲ್ಪಿಸುತ್ತಾ ಕಲಾ ಪ್ರದರ್ಶನವೊಂದಕ್ಕೆ ನಾವು ಸಾಕ್ಷಿಗಳಾಗೋಣ. ಕಾಲೇಜಿನ ಸಾಂಸ್ಕೃತಿಕ ವೇದಿಕೆ ಭೂಮಿಕಾ ಕಲಾ ಸಂಘದ ಸದಸ್ಯರು ನಡೆಸಿಕೊಡುವ ಕಿರು ಕಾರ್ಯಕ್ರಮ ವೀರ ಸಾವರ್ಕರ್ ಈಗ ನಿಮ್ಮ ಮುಂದೆ. மனமே கனிந்தருளும் குணநிதி என்றும் கைவிடான் என்றெண்ணி அனுதினமும் கணபதி கழலடி பணிமனமே கனிந்தருளும் குணநிதி என்றும் கைவிடான் என்றெண்ணி அனுதினமும் கணபதி கழலடி பணிமனமே கனிந்தருளும் குணநிதி கழலடி பணிமனமே பணிமனமே. जयोस्तुते जयोस्तुते श्री महान्मङ्गले शिवास्पदे शुभदे. जयोस्तुते जयोस्तुते श्री महान्मङ्गले शिवास्पदे शुभदे. स्वतन्त्रते भगवति त्वामहं यशोयुतां वन्दे यशोयुतां वन्दे. राष्ट्रचेतना मूर्तरूप तु कीर्ति संपदा की. राष्ट्र चेतना मूर्त रूप तू नीति संपदा की. स्वतंत्रते भगवती श्रीमती रानी तूनगी. स्वतंत्रते भगवती त्वामहं यशोयुतां वन्दे यशोयुतां वन्दे यशोयुतां वन्दे 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 वन्दे. ಅದು 1896 ವರ್ಷ. ಮಹಾರಾಷ್ಟ್ರದ ಎಲ್ಲೆಡೆ ಭೀಕರ ಕ್ಷಾಮ, ಎಲ್ಲೆಡೆ ಹಸಿವಿನ ಹಾಹಾಕಾರ. ಬ್ರಿಟಿಷ್ ಸರಕಾರ ತೆರಿಗೆ ವಸೂಲಿ ನಿಲ್ಲಿಸಿರಲಿಲ್ಲ. ಈ ದುರಂತಗಳೊಂದಿಗೆ ಪ್ಲೇಗ್ ರೋಗವೂ ತಲೆ ಹಾಕಿತು. ಪ್ರತಿ ಮನೆಯಲ್ಲೂ ಹೆಣಗಳ ರಾಶಿ. ಸರ್ಕಾರದ ದೌರ್ಜನ್ಯ ವಿಪರೀತವಾಗಿತ್ತು. ರೋಗಿಗಳನ್ನು ಶುಶ್ರೂಷೆ ಮಾಡುವ ಬದಲು ಅವರನ್ನು ಹಿಂಸಿಸಿ ಲೂಟಿ ಮಾಡಲಾಗುತ್ತಿತ್ತು. ರೋಗರಹಿತರನ್ನು ಮನೆಯಿಂದ ಹೊರಹಾಕಿ ರೋಗಿಗಳ ಸಮೇತ ಬೆಂಕಿ ಹಚ್ಚಲಾಗುತ್ತಿತ್ತು. ಇದನ್ನೆಲ್ಲ ನೋಡಿ ಸಾವರ್ಕರರ ರಕ್ತ ಕುದಿದು ಹೋಯಿತು. ಚಾಪ್ಲೇಕರ್ ಸಹೋದರರ ತ್ಯಾಗ ವ್ಯರ್ಥವಾಗಕೂಡದು ಎಂಬ ದೃಢ ನಿರ್ಧಾರ ಮಾಡಿದರು ಸಾವರ್ಕರ್. ಹೀಗೆ ಪ್ರೇರಿತರಾದ ಸಾವರ್ಕರ್ ಗೆಳೆಯರೊಂದಿಗೆ ಸೇರಿ ಮಿತ್ರಮೇಳ ಎಂಬ ಗುಪ್ತ ಸಂಸ್ಥೆಯನ್ನು ಕಟ್ಟಿದರು. ದೇಶದ ಏಳಿಗೆಗಾಗಿ ಟೊಂಕ ಕಟ್ಟಿ ನಿಂತರು. ಇವರಲ್ಲ, ಇವರು ನಮ್ಮ ಆದರ್ಶ. ಛತ್ರಪತಿ ಶಿವಾಜಿ ನಮ್ಮ ಆದರ್ಶ. ಮಹಾರಾಣಾ ಪ್ರತಾಪ, ಪೃಥ್ವಿರಾಜ್ ಚೌಹಾಣರು ನಮ್ಮ ಪೂರ್ವಜರು. ಇವರ ಥರ ನಾವು ಆಂಗ್ಲರ ವಿರುದ್ಧ ಹೋರಾಡಲು ಶಸ್ತ್ರ ಎತ್ತಬೇಕು. ಇನ್ನು ಮೈಮರೆತಿದ್ದರೆ ನಮಗುಳಿಗಾಲವಿಲ್ಲ. ನೀವೆಲ್ಲ ಮಿತ್ರಮೇಳಕ್ಕೆ ಸೇರಿದ್ದೀರಾ. ಇಂದಿನಿಂದಲೇ ನಿಮ್ಮ ಶಸ್ತ್ರಾಭ್ಯಾಸ ಪ್ರಾರಂಭ. ನೀವು ತಂದ ಶಸ್ತ್ರಗಳನ್ನು ಇಲ್ಲಿ ಸಮರ್ಪಿಸಿ.
ಇನ್ನು ಶುರು ಬ್ರಿಟಿಷ್ ಸಾಮ್ರಾಜ್ಯದ ಅಧಪತನ. ಅಂದು ತುಂಡು ತುಂಡಾದ ಇಟಲಿಯನ್ನು ಹೇಗೆ ಅಲ್ಲಿಯ ಜನರು ಒಗ್ಗೂಡಿ ಏಕೀಕರಣ ಮಾಡಿದ್ರೋ ಅದೇ ರೀತಿ ನಾವು ಭೇದ ಭಾವ ಮಾಡದೆ ಒಂದಾಗಿ ಭಾರತದ ಸ್ವಾತಂತ್ರ್ಯಕ್ಕೆ ಹೋರಾಡಬೇಕು. ಆದರೆ ಅದು ಹೇಗೆ ಸಾಧ್ಯ? ಅಂದು ಸೈಯದ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ, ಮುಸ್ಲಿಮರೆಲ್ಲ ರಾಜರು, ಹಿಂದೂಗಳೆಲ್ಲ ಪ್ರಜೆಗಳು ಎಂದು. ಹೌದು ಹೌದು, ತಪ್ಪು. 1857ರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಿಂದೂಗಳು ಮುಸಲ್ಮಾನರು ಎಲ್ಲರೂ ಒಂದಾಗಿ ಹೋರಾಡಿದ್ದಾರೆ. ಹೇಗೆ ಇಟಲಿಯ ಜನ ಅಖಂಡ ಇಟಲಿ ಮಾಡಿದರು ಅದೇ ರೀತಿ ನಾವು ಅಖಂಡ ಭಾರತವನ್ನು ಕಟ್ಟಬೇಕು. ವಂದೇ ಮಾತರಂ, ವಂದೇ ಮಾತರಂ. ನಂತರ ಪುಣೆಯ ಫರ್ಗ್ಯೂಸನ್ ಕಾಲೇಜಿಗೆ ಸಾವರ್ಕರರು ಸೇರುತ್ತಾರೆ. ಅಲ್ಲಿ ತನ್ನ ಸಹಪಾಠಿಗಳನ್ನು ದೇಶಭಕ್ತಿಯ ಕಾರ್ಯಕ್ಕೆ ಒಟ್ಟುಗೂಡಿಸುತ್ತಾ ಕ್ರಾಂತಿಯ ಕಹಳೆಯನ್ನು ಸದ್ದಿಲ್ಲದೆ ಮೊಳಗಿಸುವ ಪ್ರಯತ್ನವನ್ನು ಮಾಡುತ್ತಾರೆ. ನಮ್ಮ ಫರ್ಗ್ಯೂಸನ್ ಕಾಲೇಜ್ ಒಂದು ಆದರ್ಶ ಕಾಲೇಜ್, ಆದರ್ಶ ವಿದ್ಯಾರ್ಥಿಗಳಿಗೆ ಹೆಸರು ಮಾಡಿದೆ. ನೀನೇನು ನನ್ನ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದೆಯಲ್ಲ, ನಿಲ್ಲಿಸಬೇಕದನ್ನು. ನೀನೋರ್ವ ವಿದ್ಯಾರ್ಥಿ ಅಷ್ಟೇ. ನಿನ್ನನ್ನು ಈ ಕಾಲೇಜ್ಗೆ ವಿದ್ಯಾರ್ಥಿ ರೂಪದಲ್ಲಿ ತರಲಾಗಿದೆ, ಆಕ್ಟಿವಿಸ್ಟ್ನ ರೂಪದಲ್ಲೇ ಅಲ್ಲ. ವಿದ್ಯಾರ್ಥಿ ಅಂದರೆ ವಿದ್ಯೆಯನ್ನು ಅರ್ಥ ಮಾಡಿಕೊಳ್ಳುವ, ಅಂದರೆ ಸತ್ಯವನ್ನು ತಿಳಿಯುವವ. ನನಗೆ ತಿಳಿದ ಸತ್ಯವನ್ನಷ್ಟೇ ನಾನು ಅವರಿಗೆ ಹೇಳಿದ್ದೇನೆ. ನೀವು ನನ್ನನ್ನು ಆದರ್ಶ ವಿದ್ಯಾರ್ಥಿ ಎಂದು ಹೇಳುತ್ತೀರಾ ಅಂದ್ಕೊಂಡೆ. ಆದರೆ ಆದರ್ಶ ವಿದ್ಯಾರ್ಥಿಗಳು ಕ್ಲಾಸ್ಗೆ ಹೋಗ್ತಾರೆ ವಿನಾಯಕ್. ನೀನು ಮೊನ್ನೆ ಇಂಡಿಯನ್ ಹಿಸ್ಟ್ರಿ ಲೆಕ್ಚರರ್ ಕರೆದಾಗ ಕ್ಲಾಸ್ಗೆ ಯಾಕೆ ಹೋಗಲಿಲ್ಲ? ಅವರು ಇತಿಹಾಸ ಎಂದು ಯಾವುದು ಬ್ರಿಟನ್ ರಾಜನ ಕತೆ ಹೇಳ್ತಿದ್ರೆ ಹೊರತು ನನ್ನ ಅಖಂಡ ಭಾರತದ ಕಥೆಯನ್ನಲ್ಲ. ನಿನ್ನನ್ನು ಹಾಸ್ಟೆಲ್ನಿಂದ ತೆಗೆಯಲಾಗ್ತಿದೆ ವಿನಾಯಕ್ ಸಾವರ್ಕರ್. ನಿನಗೆ 10 ರೂಪಾಯಿಗಳ ದಂಡವನ್ನು ವಿಧಿಸಲಾಗ್ತಿದೆ. ಇದೇ ನಿನ್ನ ಪನಿಷ್ಮೆಂಟ್. ನಾವು ಗೆಟ್ ಔಟ್, ಗೆಟ್ ಲಾಸ್ಟ್. ಹೀಗೆ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಲು ಹೋಗಿ ಪ್ರಾಂಶುಪಾಲರ ಕೆಂಗಣ್ಣಿಗೆ ಗುರಿಯಾಗುತ್ತಾರೆ ನಮ್ಮ ಸಾವರ್ಕರ್. ಗುಪ್ತವಾಗಿ ಅಭಿನವ ಭಾರತದ ಕಾರ್ಯವನ್ನು ನಂತರ ಮುಂದುವರೆಸುತ್ತಾರೆ. ಇನ್ನು ನಮ್ಮ ಸಂಘವನ್ನು ಕಾಲೇಜಿನಲ್ಲಿ ಸೇರಿಸಲು ಸಾಧ್ಯವಿಲ್ಲ. ಇನ್ನು ನಾವು ಯುರೋಪ್ನ ಸೀಕ್ರೆಟ್ ಸೊಸೈಟಿಯ ಥರ ಒಂದು ಸೀಕ್ರೆಟ್ ಸೊಸೈಟಿ ಮಾಡಬೇಕು. ಅಭಿನವ ಭಾರತ. ಇದರ ಯಾರ ಸದಸ್ಯರಿಗೂ ಉಳಿದ ಸದಸ್ಯರ ಹಿನ್ನೆಲೆ ತಿಳಿದಿರುವುದಿಲ್ಲ. ಬನ್ನಿ, ಒಂದು ಸಶಸ್ತ್ರ ಕ್ರಾಂತಿಯ ಪಥದಲ್ಲಿ. ಇದಕ್ಕಾಗಿ ಈ ಪ್ರತಿಜ್ಞೆ. वंदे मातरम। उन सब शहीदों के नाम पर जिन्होंने भारत माता के लिए अपना खून बहाया है, सभी पुरुषों एवं महिलाओं में जन्म सिद्ध प्रेम जिसे मैं अपनी मातृभूमि को समर्पित करता हूँ, जिसमें मेरे पूर्वजों की पवित्र अस्थियाँ मिली हैं और जो मेरे बच्चों का पालना है, उन असंख्य माताओं के अश्रु उनके बच्चों के लिए जिन्हें विदेशियों ने गुलाम बनाया, प्रताड़ित किया और मार डाला। मैं आश्वस्त हूँ कि पूर्ण स्वतंत्रता या स्वराज्य के बिना मेरा देश पृथ्वी के राष्ट्रों में वो उच्च स्थान नहीं पा सकता जिसका वो हकदार है। और ये भी विश्वास है कि विदेशियों के खिलाफ रक्तिम और अधिक युद्ध छेड़ने के अलावा स्वराज्य प्राप्त नहीं किया जा सकता है। मैं सौगंध लेता हूँ कि इस पल से अपनी माँ के शीश पर स्वराज्य का मुकुट पहनाने के लिए, आज़ादी के लिए यथाशक्ति युद्ध करूँगा। और इसी लक्ष्य के साथ मैं हिंदुस्तान की क्रांतिकारी संस्था अभिनव भारत से जुड़ता हूँ और शपथ लेता हूँ कि संस्था के प्रति सच्चा और निष्ठावान रहूँगा और इसके आदेशों का पालन करूँगा। यदि मैं अपनी शपथ के प्रति पूर्ण अथवा आंशिक विश्वासघात करूँ अथवा संस्था या इसके समान लक्ष्य हेतु काम कर रहे किसी के साथ धोखा करूं, तो मेरा अंत शपथ तोड़ने वाले का हो। 1905ರಲ್ಲಿ ಕರ್ಜನ್ ಬಂಗಾಳವನ್ನು ವಿಭಜಿಸಿದ. ಇದರ ವಿರುದ್ಧವಾಗಿ ಪುಣೆಯಲ್ಲಿ ತಿಲಕರ ನೇತೃತ್ವದಲ್ಲಿ ಭಾರೀ ಪ್ರತಿಭಟನೆಗಳು ಜರುಗಿದವು. ತಿಲಕರು ಸ್ವದೇಶಿ ಅಭಿಯಾನಕ್ಕೆ ಕರೆ ನೀಡುತ್ತಾರೆ. ಧರ್ಮ, ಜಾತಿ, ಸ್ವಾರ್ಥ ಇದರಿಂದೆಲ್ಲ ನಾವು ಹೊರಗೆ ಬಂದು ಎಲ್ಲರೂ ಒಂದಾಗಿ ರಾಷ್ಟ್ರದ ಬಗ್ಗೆ ಆಲೋಚಿಸಬೇಕು. ಇಂದು ನಾನು ಸ್ವದೇಶಿ ಅಭಿಯಾನವನ್ನು ಘೋಷಿಸುತ್ತೇನೆ. ಬನ್ನಿ, ಎಲ್ಲರೂ ಒಂದಾಗಿ ವಿದೇಶಿ ವಸ್ತುಗಳನ್ನು ತ್ಯಜಿಸಬೇಕು. ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು. ಇದನ್ನು ಪಡೆದೇ ತೀರುತ್ತೇನೆ. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ತಿಲಕರ ಸ್ವದೇಶಿ ಅಭಿಯಾನದ ಕರೆಗೆ ಸಾವರ್ಕರರು ನೇತೃತ್ವ ವಹಿಸಲು ಸಿದ್ಧರಾದರು. ಅಭಿನವ ಭಾರತದ ಸದಸ್ಯರನ್ನು ಒಗ್ಗೂಡಿಸಿಕೊಂಡು ಕಾರ್ಯಪ್ರವೃತ್ತರಾದರು. ಸರಿ, ನೀನೀ ಸ್ವದೇಶಿ ಅಭಿಯಾನವನ್ನು ಮಾಡ್ತೀಯಾ? ಅಲ್ಲ, ಅಭಿನವ ಭಾರತ್ ಆ ಕೆಲಸ ಮಾಡುವುದು. ಆಲೋಚಿಸು. ನೀನು ಉರಿಸುವ ಆ ಆಂಗ್ಲರ ವಸ್ತುಗಳು ತುಂಬಾ ಅಮೂಲ್ಯವಾದುದು. ಅಮೂಲ್ಯವಾದುದು ಸ್ವರ್ಣ ಲಂಕೆಯೂ ಆಗಿತ್ತು.
ವಿಷಯ ದೇಶದ ಸ್ವಾತಂತ್ರ್ಯಕ್ಕೆ ಬರ್ತದೋ ಆಗ ರಾವಣನ ಲಂಕೆಯೇ ಆಗಿರಲಿ ಅಲ್ಲ ಬ್ರಿಟಿಷರ ಸಾಮ್ರಾಜ್ಯವೇ ಇರಲಿ ದಹನವಾಗುವುದು ಖಚಿತ. ಸರಿ, ಈ ಕಾರ್ಯವನ್ನು ಅಭಿನವ ಭಾರತಕ್ಕೆ ಕೊಡುತ್ತೇನೆ. ಆದರೆ ನೀ ನನಗೊಂದು ಆಶ್ವಾಸನೆಯನ್ನು ಕೊಡು. ವಿದೇಶಿಯ ಬಟ್ಟೆಗಳ ದಹನದ ಬೆಂಕಿ ಬ್ರಿಟಿಷರ ಎದೆ ಜಲ್ಲೆನಿಸುವಂತಿರಬೇಕು. ನಾನು ನಿಮಗೆ ವಚನ ಕೊಡುತ್ತೇನೆ. ಈ ಬೆಂಕಿ ಕೇವಲ ಬ್ರಿಟಿಷ್ ರಾಜ್ಯವಲ್ಲ, ವಿಜಯದಶಮಿಯ ದಿಗ್ವಿಜಯದ ತಿಲಕವಾಗಿ ಬೆಳಗುತ್ತದೆ. ಭಾರತದಲ್ಲಿ ಸ್ವಾತಂತ್ರ್ಯದ ಕಿಚ್ಚಿಗೆ ತುಪ್ಪ ಸುರಿದ ಸಾವರ್ಕರರು ಬಿಳಿಯರ ಕಾನೂನನ್ನು ಕಲಿತು ಅವರನ್ನು ಸದೆಬಡಿಯಲು ಲಂಡನ್ಗೆ ಹೊರಟು ನಿಂತ ಸಮಯವದು. ಮನೆಯವರನ್ನೆಲ್ಲರನ್ನು ನೋಡಿಕೊ. ಹಾಗೆ ಸಮಯಕ್ಕೆ ಸರಿಯಾಗಿ ಮಗುವಿಗೆ ಸ್ಮಾಲ್ ಪಾಕ್ಸ್ನ ಇಂಜೆಕ್ಷನ್ ಕೊಡುವುದನ್ನು ಮರಿಬೇಡ. ಇದರಿಂದ ಯಾವುದೇ ಧರ್ಮಭ್ರಷ್ಟ ಆಗುವುದಿಲ್ಲ, ನೆನಪಿರಲಿ. ನೀವು ನಿಮ್ಮ ಜಾಗೃತೆ ವಹಿಸಿ. ನಾ ಮತ್ತೆ ಹೇಳ್ತಾ ಇದ್ದೇನೆ, ಸಾಗರದಾಚೆ ಹೋದ್ರೆ ಅಶುಭವಾಗಬಹುದು. ನನಗೆ ಚಿಂತೆ ಆಗ್ತಿದೆ. ಅರೆ, ಈ ಸಾಗರ ಭಾರತ ಮಾತೆಯ ಚರಣಗಳನ್ನು ನಿರ್ಮಲಗೊಳಿಸುತ್ತದೆ. ನನ್ನನ್ನು ಪ್ರಪಂಚ ಸುತ್ತಿಸಿ ಮತ್ತೆ ನಿನ್ನಲ್ಲಿಗೆ ಬಂದು ಸೇರಿಸ್ತದೆ. ಚಿಂತಿಸಬೇಡ. ತಿಲಕರು ನನ್ನ ವಿದ್ಯಾಭ್ಯಾಸದ ಖರ್ಚನ್ನು ನೋಡಿಕೊಂಡಿದ್ದಾರೆ. ಅಣ್ಣ, ಸಂಪೂರ್ಣ ಅಭಿನವ ಭಾರತವನ್ನು ನಿನ್ನ ಕೈಯಲ್ಲಿಡುತ್ತಿದ್ದೇನೆ. ಚಿಂತಿಸಬೇಡ ತಮ್ಮ. ದೇಶದ ಎಲ್ಲೆಡೆ ನಮ್ಮ ಶಾಖೆಯನ್ನು ನಡೆಸುತ್ತೇವೆ. ಶಾಖೆಯ ನಿಯಮವನ್ನು ಮೀರಿದವರಿಗೆ ಅವರ ದಾರಿಯನ್ನು ತೋರಿಸುತ್ತೇವೆ. ತಾತ್ಯ, ಅಣ್ಣನಿಗೆ ವಿದಾಯವನ್ನು ಹೇಳು. ಹೀಗೆ ಲಂಡನ್ಗೆ ತೆರಳಿದ ಸಾವರ್ಕರ್ ಅವರಿಗೆ ಆಶ್ರಯ ನೀಡಿದ್ದು ಭಾರತ ಭವನ. ಶ್ಯಾಮ್ಜಿ ಕೃಷ್ಣವರ್ಮರ ನೇತೃತ್ವದಲ್ಲಿ ನಡೆಯುತ್ತಿದ್ದ ಭಾರತ ಭವನ ಕ್ರಾಂತಿಕಾರಿಗಳ ಗೂಡಾಗಿತ್ತು. ನಮಸ್ತೆ ಸಾವರ್ಕರ್ ಜಿ, ವೆಲ್ಕಮ್ ಟು ದ ಹೋಮ್ ಆಫ್ ರೆವಲ್ಯೂಷನರೀಸ್. ತಿಲಕರು ನಿಮ್ಮ ಬಗ್ಗೆ ತುಂಬಾ ಹೇಳಿದ್ದಾರೆ. ಲೆಟ್ ಮೀ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ಐ ಆಮ್ ಶ್ಯಾಮ್ಜಿ ಕೃಷ್ಣವರ್ಮ and she is... Stop being so formal, Shyamji. You are intimidating the lad. I'm Bikaji Kama. You can call me manager of this place. Let me introduce to... Hello sir, myself MTV Acharya. Hello, Parmanand. Panduranga Mahadeva Verma. और ये है हमारे रंगीले क्रांतिकारी मदन लाल धिंगरा. सावरकर, इनसे थोड़ा दूर रहिएगा. ವೆಲ್ಕಮ್ ಸಾವರ್ಕರ್. ಬ್ರಿಟಿಷರು 1857ರ ಭಾರತೀಯ ಹೋರಾಟವನ್ನು ಸಿಪಾಯಿ ದಂಗೆ ಎಂದು ಕರೆದಿದ್ದರು. ಇದನ್ನು ಕಡುವಾಗಿ ವಿರೋಧಿಸಿದವರಲ್ಲಿ ಸಾವರ್ಕರರು ಪ್ರಮುಖರು. ಇದೇ ಕಾರಣಕ್ಕೆ 1857ರ ಕ್ರಾಂತಿಯ ಕುರಿತಾಗಿ 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಪುಸ್ತಕ ಬರೆಯಲು ಪ್ರಾರಂಭಿಸಿದರು. ಇವತ್ತು ಯಾವ ಚಾಪ್ಟರ್ ಬರಿತಾ ಇದ್ದೀರಾ ಸರ್? ದೇರ್ ಆರ್ ಅದರ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಲೈಫ್ ಆಸ್ ವೆಲ್, ಸಾವರ್ಕರ್ ಜಿ. ವೈ ಆರ್ ಯು ಸೋ ಎಲರ್ಜಿಕ್ ಟು ಫನ್? ಎಂಜಾಯ್ಮೆಂಟ್ ಒಂದು ಕಡೆ, ಕ್ರಾಂತಿ ಇನ್ನೊಂದು ಕಡೆ. ಯು ಆರ್ ಇನ್ ಲಂಡನ್ ಮ್ಯಾನ್. ನಾನು ಲಂಡನ್ಗೆ ಬಂದ ಉದ್ದೇಶ ಸಂಭ್ರಮಾಚರಣೆಯಲ್ಲ. ದೇ ಆರ್ ಸೆಲೆಬ್ರೇಟಿಂಗ್ ದ ಗೋಲ್ಡನ್ ಜುಬ್ಲಿ ಆಫ್ ದ 1857 ಸಿಪಾಯಿ ಮ್ಯೂಟನಿ. ಸಮಯ ಬಂದಿದೆ, ದೃಷ್ಟಿಕೋನ ಬದಲಿಸಬೇಕು. 1857 ಸಿಪಾಯಿ ದಂಗೆ ಅಲ್ಲ, ಅದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವುದನ್ನು ಪ್ರಪಂಚಕ್ಕೆ ತಿಳಿಸುವ ಸಮಯ ಬಂದಿದೆ. ಕ್ರಾಂತಿಯ ಪ್ರಗತಿ ಆರಂಭವಾಗಿದೆ ಮದನ್. ಈಗ ನಾವು ಮಾಡುವ ಕಾರ್ಯ ಬ್ರಿಟನ್ ನೆಲದಲ್ಲಿ ಇಲ್ಲಿಯವರೆಗೆ ಆಗಿಲ್ಲ. ರಾಜಕೀಯ ಹತ್ಯೆ. ಈ ಓರ್ವನಿಂದ ಭಾರತದ ಸಾವಿರಾರು ಲಕ್ಷ ಕುಟುಂಬಗಳು ನಾಶವಾಗಿವೆ. ಅವನೇ ಲಂಡನ್ನ ಸೀಕ್ರೆಟ್ ಸರ್ವಿಸ್ ಹೆಡ್ ಲಾರ್ಡ್ ಕರ್ಜನ್ ವೈಲ್. ಅವನ ಪ್ರಾಣವನ್ನು ಭಾರತ ಮಾತೆಗೆ ಬಲಿ ಅರ್ಪಿಸುವ ಸಮಯ ಬಂದಿದೆ. ನಾನು ನಿನ್ನ ಜಾಗದಲ್ಲಿರಬೇಕಿತ್ತು. 100 ಜನ್ಮದಲ್ಲೂ ಇಂತಹ ಅವಕಾಶ ನಾನು ಯಾರಿಗೂ ಕೊಡಲ್ಲ. ನಿನಗಂತೂ ಸಾಧ್ಯವೇ ಇಲ್ಲ. ನಿನ್ನನ್ನು ಬಿಟ್ಟರೆ ಕ್ರಾಂತಿಯ ಲೇಖನಿಯನ್ನು ಚಲಾಯಿಸುವವರು ಯಾರು? ಸ್ವಾತಂತ್ರ್ಯ ಲಕ್ಷ್ಮಿಗೆ ಜಯವಾಗಲಿ. ವಂದೇ ಮಾತರಂ. ಓಯ್ ವೈಲಿ, ಲಾರ್ಡ್ ಕರ್ಜನ್ ವಿಲ್ಲೆಯನ್ನು ಕೊಂದದ್ದಕ್ಕಾಗಿ ಮದನ್ ಲಾಲ್ ಧಿಂಗ್ರಾನನ್ನು ಗಲ್ಲಿಗೇರಿಸುತ್ತಾರೆ ಬ್ರಿಟಿಷರು. ಇತ್ತ ಬ್ರಿಟಿಷರ ವಿರುದ್ಧ ಕ್ರಾಂತಿಯ ಕಹಳೆಯನ್ನು ಮೊಳಗಿಸಿದ್ದಕ್ಕಾಗಿ ಮೊದಲಿಗೆ ಬಾಲಗಂಗಾಧರ ತಿಲಕರ ಬಂಧನವಾಗುತ್ತದೆ. ನಂತರ ವಿನಾಯಕ ದಾಮೋದರ ಸಾವರ್ಕರರ ಅಣ್ಣ ಗಣೇಶ ಸಾವರ್ಕರರ ಬಂಧನವೂ ಆಗುತ್ತದೆ. ಈ ಆಘಾತಗಳ ಮಧ್ಯೆ ವಿನಾಯಕ ದಾಮೋದರ ಸಾವರ್ಕರರ ಮಗನ ಪ್ರಾಣಪಕ್ಷಿಯೂ ಹಾರಿ ಹೋಗುತ್ತದೆ. ಒಂದು ಕಡೆ ಪುತ್ರನ ಮರಣ, ಇನ್ನೊಂದು ಕಡೆ ಮಿತ್ರನ ಮರಣ. सीने
भारत मातृभूमीला नेमजसीने परत मातृभूमीला सागरा प्राण तळमळला सागर प्राण तळमळला सागरा प्राण तळमळला सागर प्राण तळमळला ಪುತ್ರ ಶೋಕದಲ್ಲಿದ್ದರೂ ಭಾರತ ಮಾತೆಯ ಸೇವೆಗಾಗಿ ಮತ್ತೆ ಸಿದ್ಧರಾಗಿ ಭಾರತ ಭವನಕ್ಕೆ ತೆರಳುತ್ತಾರೆ ಸಾವರ್ಕರರು. I know how it feels to lose someone close. ನನಗೇನು ತಿಳಿತಿಲ್ಲ ನಾನೇನು ಮಾಡಲಿ ಅಂತ. ಭಾರತಕ್ಕೆ ವಾಪಸ್ ಹೋಗಿ ನನ್ನ ಪತ್ನಿಯ ದುಃಖದಲ್ಲಿ ಪಾಲು ಕೇಳಲು ಅಲ್ಲ, ಇಲ್ಲೇ ನಿಂತು ಮದನ್ ಮತ್ತು ಖುದಿರಾಮರ ಬಲಿದಾನ ವ್ಯರ್ಥವಾಗದಂತಹ ಕಾರ್ಯ ಮಾಡಲು. ವ್ಯರ್ಥವಾಗುವುದಿಲ್ಲ. They made a point. ವಾಟ್ ಪಾಯಿಂಟ್? ನ್ಯೂಸ್ ಪೇಪರ್ಸ್ ಅವರು ಯಾವಾಗಲೂ ಗಾಂಧಿಯವರ ಅಹಿಂಸೆಯ ಬಗ್ಗೆ ಬರೀತಾರೆ. ಅವರ ಕಣ್ಣಿಗೆ ನಾವೆಲ್ಲ ದೇಶದ್ರೋಹಿಗಳಲ್ಲ. 1857ರ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಕೂಡ ಇದೇ ರೀತಿ ನಾವು ಸೋತಿದ್ದು. ವಿನಾಯಕ್, ನಾವಿನ್ನೂ ತಯಾರಾಗಿಲ್ಲ. ತಯಾರಿ ಆಗ್ತಾ ಇದೆ. ಇನ್ನು ಕೆಲವೇ ವರ್ಷಗಳಲ್ಲಿ ನಮಗೆ ಬೇಕಾದ ಶಸ್ತ್ರ ಮತ್ತು ಯೋಜನೆಗಳು ನಮ್ಮಲ್ಲಿರುತ್ತೆ. ಮತ್ತೆ 1857ರ ತರ ಸ್ವಾತಂತ್ರ್ಯ ಸಂಗ್ರಾಮವಾಗುತ್ತದೆ. ಸಿಂಹದ ಗುಹೆಗೆ ನುಗ್ಗಿದ ನರಸಿಂಹನಂತೆ ಅವರದೇ ನೆಲದಲ್ಲಿ ಅವರ ವಿರುದ್ಧ ಕ್ರಾಂತಿಯನ್ನು ಮೊಳಗಿಸಿದ್ದಕ್ಕಾಗಿ ಸಾವರ್ಕರರ ಬಂಧನವಾಗುತ್ತದೆ. ಅವರಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಸಾವರ್ಕರರ ಶಿಕ್ಷೆ ಶುರುವಾಯಿತು. ಸಾವರ್ಕರರನ್ನು ತೆಂಗಿನ ನಾರಿನಿಂದ ಹಗ್ಗ ಹೊಸೆಯಲು ನೇಮಿಸಲಾಯಿತು. ಗಾಣದ ಎತ್ತಿನಂತೆ ಎಣ್ಣೆಯನ್ನು ತೆಗೆಯಲು ಸಾವರ್ಕರರನ್ನು ನೇಮಿಸಲಾಯಿತು. ಕೇವಲ ನಿನ್ನ ಅಪರಾಧಿಯಾಗಿರುವೆ, ದಯವಿಟ್ಟು ನನ್ನನ್ನು ಮನ್ನಿಸು. ನೀವೇ ನನ್ನಲ್ಲಿ ಕೇಳಿದರೆ ನಾದಿಕೆ ಒಪ್ಪಿದೆ, ಆದರೆ ಈ ಪರಿಸ್ಥಿತಿ ಬರ್ತದೆ ಎಂದು ತಿಳ್ಕೊಂಡಿರಲಿಲ್ಲ. ನನಗನಿಸ್ತದೆ ಇದೇ ಕ್ರಾಂತಿ ಎಂದು. ನಾವು ನಮ್ಮ ಮನೆಯನ್ನು ಅಗ್ನಿಗೆ ಸಮರ್ಪಿಸಿಯಾದರೂ ಸಾವಿರಾರು ಮನೆಗಳಲ್ಲಿ ಸ್ವಾತಂತ್ರ್ಯದ ದೀಪ ಬೆಳಗುವಂತಾಗಬೇಕು. ಆಗಲಿ ಆಗಲಿ, ಆದರೆ ಇದು ಅನ್ಯಾಯ. ಮೊದಲ ಬಾರಿ ಒಬ್ಬ ವ್ಯಕ್ತಿಗೆ 2 ಬಾರಿ ಜೀವ. ಭಗವಂತ ನನಗೆ 1 ಜೀವನ ಕೊಟ್ಟಿದ್ದ, ಆದರೆ ನ್ಯಾಯಾಧೀಶರು ನನಗೆ 2 ಜೀವನ ಕೊಟ್ಟಿದ್ದಾರೆ. ನನಗೇಕೆ ಚಿಂತೆ? ನನ್ನ ಚಿಂತೆ ನೀನು ಮಾಡಬೇಡ. ನನ್ನ ತಮ್ಮನನ್ನು ವೈದ್ಯನಾಗಿಸುವ ಜವಾಬ್ದಾರಿ ನಿನ್ನದು. ಭಾರತಕ್ಕೆ ಡಾಕ್ಟರ್ಸ್ನ ಅವಶ್ಯಕತೆ ಇದೆ. ಇಂಗ್ಲೆಂಡಿನಿಂದ ಭಾರತಕ್ಕೆ ಅವರನ್ನು ಕರೆತರುವ ಮಾರ್ಗ ಮಧ್ಯದಲ್ಲಿ ಸಮುದ್ರಕ್ಕೆ ಹಾರಿ ವಿಶಾಲ ಕಡಲನ್ನು ಈಜಿ ಫ್ರೆಂಚ್ ದೇಶದ ದಡ ಸೇರಿದರು ನಮ್ಮ ಸಾವರ್ಕರ್. ನಂತರ ಅವರನ್ನು ಮತ್ತೆ ಬ್ರಿಟಿಷರು ರಾಜಕೀಯ ಖೈದಿಯಾಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ನಡೆಸಿ ಕರಿನೀರಿನ ಶಿಕ್ಷೆಗೆ ಒಳಪಡಿಸುತ್ತಾರೆ. You bloody Indians! You think you can bring a revolution to this country? You bastards! You brainless, rotting Indian black rascals! Now move your leg, moron! Is there a problem? I am a political prisoner. I have rights by law. Indeed, Mr. Savarkar, you are special. It says you'll be a first to leave your life in here. Twice over. That's a long, long time. Do you see the walls around? It is impossible to escape from this place. The sea surrounds you with the death. And I hope the God, your Bharat Mata, shows you some mercy. And here I am the God. My name is David Berry. Welcome to the hell. You think you are the revolutionary? You Indian ducks. I will show you the revolution.
बहता लहू मेरा आज ये कहानी गए, रहे अपना ये वतन, हम रहे या ना रहे। ओ माँ, ओ माँ, माँ तेरे चरणों में नमन। वंदे वंदे मातरम, वंदे। ಪೆನ್ಸಿಲ್ ಪೇಪರ್ಗಳ ನಿರಾಕರಣೆಯ ಶಿಕ್ಷೆ ಪಡೆದಿದ್ದ ಸಾವರ್ಕರ್ ಮೊಳೆಯೊಂದನ್ನು ಸಂಪಾದಿಸಿ 14,000 ಸಾಲಿನ ಕಮಲ ಎಂಬ ಕೃತಿಯನ್ನು ಗೋಡೆಗಳಲ್ಲಿ ಬರೆದು ಹೃದ್ಗತ ಮಾಡಿಕೊಂಡ ಮಹಾನ್ ಕವಿ. ದೇಶದೆಲ್ಲೆಡೆ ಸಾವರ್ಕರರ ಬಿಡುಗಡೆಗೆ ಆಂದೋಲನ ತೀವ್ರವಾಯಿತು. ಮನೆ ಮನೆಗೆ ತೆರಳಿ ಯುವಕರು ಸಹಿ ಸಂಗ್ರಹಿಸಿದರು. ಸರ್ಕಾರ ಒತ್ತಡಕ್ಕೆ ಮಣಿದು ಸಾವರ್ಕರರ ಬಿಡುಗಡೆ ಮಾಡಿತು. ಇದಾದ ನಂತರವೂ ಸುಮ್ಮನಿರಲಿಲ್ಲ ಸಾವರ್ಕರ್. ಹಿಂದೂ ಮಹಾಸಭಾ ಎಂಬ ಪಕ್ಷವನ್ನು ಕಟ್ಟಿ ದೇಶದ ಏಳಿಗೆಗಾಗಿ ಪಣ ತೊಟ್ಟು ನಿಂತರು. ದೇಶದ ವಿಭಜನೆಯಾಗ್ತಾ ಇದೆ. ಸ್ವಾತಂತ್ರ್ಯಕ್ಕೆ ನಾವೆಲ್ಲ ಒಂದೇ ಎನ್ನುವ ಭಾವನೆ ಇರಬೇಕು. ಹಿಂದೂ ಮಹಾಸಭೆಯಲ್ಲಿ ಹಿಂದುತ್ವ ಏನೆಂದು ತಿಳಿಯುವ ಮೊದಲು ಹಿಂದೂ ಎಂದರೆ ಯಾರೆಂದು ತಿಳಿಯಬೇಕು. ಅಸಿಂಧು ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕ, ಪಿತೃಭೂ ಪುಣ್ಯಭೂಶ್ಚೈವ ಸವೈ ಹಿಂದೂ ರೀತಿ ಸ್ಮೃತ. ಅಂದರೆ ಸಿಂಧೂ ನದಿಯಿಂದ ಸಾಗರದವರೆಗೆ ಇರುವ ಈ ವಿಶಾಲ ಭಾರತ ದೇಶದಲ್ಲಿ ಯಾರು ಈ ಭೂಮಿಯನ್ನು ಪಿತೃಭೂಮಿ ಎಂದು ತಿಳಿಯುತ್ತಾರೋ, ಮಾತೃಭೂಮಿ ಎಂದು ಸ್ಮರಿಸುತ್ತಾರೋ ಅವರೇ ಹಿಂದೂ. ಜೈನ, ಬೌದ್ಧ, ಮುಸಲ್ಮಾನರು ಎಲ್ಲರೂ ಹಿಂದೂಗಳೇ. ಇದು ನಮ್ಮ ಸಮಾನತೆ. ಹಿಂದುತ್ವ ಎನ್ನುವುದು ಭೌಗೋಳಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಇತಿಹಾಸ. ಯಾರಲ್ಲಿ ಹಿಂದೂ ಎನ್ನುವ ಭಾವನೆ ಇದೆಯೋ ಅವರೆಲ್ಲ ಹಿಂದೂಗಳು. ರಾಮಾಯಣದಲ್ಲಿ ರಾಮರಾಜ್ಯಕ್ಕೆ ಆಪತ್ತು ಬಂದಾಗ ಶಾಂತಿ ಮತ್ತು ಉಪವಾಸದಿಂದ ಆಪತ್ತು ದೂರಾಗಲಿಲ್ಲ. ರಾಮರಾಜ್ಯವನ್ನು ಕೆಣಕಿದರೆ ಏನಾಗುವುದೆಂದು ಈ ಬ್ರಿಟಿಷರು ತಿಳಿಯಬೇಕು. ಈ ಹೋರಾಟದಲ್ಲಿ ಅಖಂಡ ಭಾರತವನ್ನು ಕಟ್ಟಲು ನೀವು ತಯಾರಿದ್ದೀರಾ? ಭಾರತ್ ಮಾತಾ ಕಿ ಜೈ. नमो नमो भारतांबे सारस्वत शरीरिणी, नमोस्तु जगतां वन्द्ये ब्रह्म विद्या प्रकाशिनी. नमो नमो भारतांबे हिमालय किरीटिनी, गंगाद्या सरित सर्वस्तन्यं ते विश्वपावनी. नमो 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 भारतांबे, नमो नमो भारतांबे, नमो 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 नमो. मेरी धरती मुझसे पूछ रही कब मेरा कर्ज चुकाओगे। मेरा अंबर मुझसे पूछ रहा कब अपना धर्म निभाओगे। मैंने वचन दिया भारत माँ को, वचन दिया भारत माँ को, तेरा शीश नहीं झुकने दूंगा। सौगंध तुझे इस मिट्टी की, मैं देश नहीं मिटने दूंगा, ये देश नहीं मिटने दूंगा, ये
ವೇದಿಕೆಯಲ್ಲಿ ಕಾರ್ಯಕ್ರಮ ನಡೀತಾ ಇದ್ದ ಹಾಗೆ ಕೆಳಗಿನಿಂದ ತಮ್ಮ ಕಲ್ಪನೆಗೆ ಮೂರ್ತ ರೂಪವನ್ನು ಕೊಟ್ಟಂತಹ ಇಬ್ಬರು ವಿದ್ಯಾರ್ಥಿಗಳು ಶ್ರೀರಾಮ ಮಂದಿರ ಮತ್ತು ಸಾವರ್ಕರ್ ಅವರ ಚಿತ್ರವನ್ನು ಬಿಡಿಸಿದ್ದಾರೆ. ಅದನ್ನು ನೀವು ವೀಕ್ಷಿಸಿದ್ದೀರಿ. ಅವರಿಗೂ ಕೂಡ ಧನ್ಯವಾದಗಳು. ದೃಶ್ಯ ಮಾಧ್ಯಮದ ಮೂಲಕ ಕಾರ್ಯಕ್ರಮದ ಪ್ರಸ್ತಾವನೆಯನ್ನು ನೀಡುವುದಕ್ಕಾಗಿ ಪ್ರಾಂಶುಪಾಲ ಡಾಕ್ಟರ್ ಮಹೇಶ್ ಪ್ರಸನ್ನ ಕೆ ಅವರನ್ನು ಆಮಂತ್ರಿಸ್ತಾ ಇದ್ದೇನೆ. ಎಲ್ಲ ಹಿರಿಯರಿಗೆ ನಮಿಸುತ್ತಾ, ಬಂದಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಎಲ್ಲ ವಿದ್ಯಾರ್ಥಿಗಳನ್ನು ಆಹ್ವಾನಿಸುತ್ತಾ, ಇವತ್ತಿನ ಸಾವರ್ಕರ್ ಸಭಾಭವನದ ಉದ್ಘಾಟನೆಯ ಪ್ರಯುಕ್ತ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಹಾಗೆ ವಿವೇಕಾನಂದ ಎಂಜಿನಿಯರಿಂಗ್ ಕಾಲೇಜ್ ಇದರ ಬಗ್ಗೆ 2 ಪ್ರಾಸ್ತಾವಿಕ ನುಡಿಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘ 1915ನೇ ಇಸವಿಯಲ್ಲಿ ಸುಮಾರು 100 ವರ್ಷಗಳ ಇತಿಹಾಸ ನಮ್ಮ ವಿದ್ಯಾವರ್ಧಕ ಸಂಘಕ್ಕೆ ಇದೆ. ಪುತ್ತೂರು ಎಜುಕೇಷನ್ ಸೊಸೈಟಿ ಅಂತ ಪ್ರಾರಂಭ ಆಗಿರುವಂಥದ್ದು. ಮಲಹಳ್ಳಿ ಶಿವರಾವ್ ಇವರು ಫೌಂಡರ್ ಆಫ್ ಪುತ್ತೂರು ಎಜುಕೇಷನ್ ಸೊಸೈಟಿ. ಹಾಗೆ ರಾವ್ ಬಹದ್ದೂರ್ ರಘುನಾಥ್ ರಾವ್ ಅವರು ಫಸ್ಟ್ ಪ್ರೆಸಿಡೆಂಟ್ ಆಫ್ ಗವರ್ನಿಂಗ್ ಕೌನ್ಸಿಲ್ ಆರ್ ಗವರ್ನಿಂಗ್ ಬಾಡಿ ಆಫ್ ಪುತ್ತೂರು ಎಜುಕೇಷನ್ ಸೊಸೈಟಿ. ಮುಂದೆ 1965ರಲ್ಲಿ ಉರಿಮಜಲು ಶ್ರೀ ರಾಮ್ ಭಟ್ ಅವರ ಮುಖಾಂತರ ಪುನಃ ಕಾಲೇಜು ಮತ್ತು ಹೈಸ್ಕೂಲು ಮತ್ತು ಕಾಲೇಜು ಇವುಗಳನ್ನು ಮುಂದುವರಿಸಿಕೊಂಡು ಅದ್ಭುತವಾದ ಲೆವೆಲಿಗೆ ಈಗ ಬೆಳೆದು ನಿಂತಿದೆ. ಸುಮಾರು 78 ಇನ್ಸ್ಟಿಟ್ಯೂಟ್ಗಳು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಮಗೆಲ್ಲರಿಗೂ ಕೂಡ ಹೆಮ್ಮೆ ಮತ್ತು ಸಂತೋಷದ ವಿಷಯ. ಸಮಾಜಮುಖಿ ಕಾರ್ಯಕ್ರಮಗಳಿಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಹೆಸರಾಗಿದೆ. ಗ್ರಾಮ ವಿಕಾಸ ಯೋಜನೆ ಇರ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳ ಮುಖಾಂತರ ಸಮಾಜಕ್ಕಾಗಿ ಸಮಾಜದ ಜೊತೆಯಾಗಿ ಮುಂದುವರಿಲಿಕ್ಕೆ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಯಾವಾಗಲೂ ಮುಂಚೂಣಿಯಲ್ಲಿ ನಿಂತಿರುತ್ತದೆ. ವಿವೇಕಾನಂದ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ 2001ನೇ ಇಸವಿಯಲ್ಲಿ ಕೇವಲ 3 ಬ್ರಾಂಚ್ ಡಿಪಾರ್ಟ್ಮೆಂಟ್ಗಳ ಜೊತೆಗೆ ಶುರುವಾದಂತಹ ವಿವೇಕಾನಂದ ಎಂಜಿನಿಯರಿಂಗ್ ಕಾಲೇಜು ಇವಾಗ ಎಲ್ಲ ಇನ್ಫ್ರಾಸ್ಟ್ರಕ್ಚರು ಇದರ ಜೊತೆಗೆ ಬೆಳವಣಿಗೆಗೊಂಡು 6 UG ಪ್ರೋಗ್ರಾಮ್ಗಳು ಹಾಗೆ 2 PG ಪ್ರೋಗ್ರಾಮ್ಗಳ ಜೊತೆಗೆ ಬೆಳೆದು ನಿಂತಿದೆ. ವಿವೇಕಾನಂದ ಎಂಜಿನಿಯರಿಂಗ್ ಕಾಲೇಜ್ ಇವಾಗ ವಿದ್ಯಾವರ್ಧಕ ಸಂಘದಿಂದ ಪ್ರೆಸಿಡೆಂಟ್ ಆಗಿ ಶ್ರೀ ಕಲ್ಲಡ್ಕ ಪ್ರಭಾಕರ್ ಭಟ್ ಸರ್, ಹಾಗೆ ಸೆಕ್ರೆಟರಿಯವರಾಗಿ ಶ್ರೀ ಕೃಷ್ಣ ಭಟ್ ಸರ್, ಡೈರೆಕ್ಟರ್ ಆಗಿ ಶ್ರೀ ಬಲರಾಮಾಚಾರ್ಯರವರು, ಇವರು ನಮ್ಮ ಇಂಜಿನಿಯರಿಂಗ್ ಕಾಲೇಜಿನ ರೆಪ್ರೆಸೆಂಟೇಟಿವ್. ಹಾಗೆ ಇಂಜಿನಿಯರಿಂಗ್ ಕಾಲೇಜಿಂದ ಗವರ್ನಿಂಗ್ ಕೌನ್ಸಿಲ್ನಲ್ಲಿ ಶ್ರೀ ವಿಶ್ವಾಸ್ ಶೆಣೈಯವರು ಪ್ರೆಸಿಡೆಂಟ್ ಆಗಿದ್ದಾರೆ. ಶ್ರೀ TS ಸುಬ್ರಹ್ಮಣ್ಯ ಭಟ್ ಅವರು ಕರೆಸ್ಪಾಂಡೆಂಟ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಶ್ರೀ ಮುರಳೀಧರ್ ಭಟ್ ಅವರು ಟ್ರೆಷರರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇನ್ನು ಡೈರೆಕ್ಟರ್ಗಳು ನಮ್ಮ ಕಾಲೇಜಿನಲ್ಲಿ ಶ್ರೀ ರವಿಕೃಷ್ಣ ಡಿ ಕಲ್ಲಾಜಿಯವರು, ಶ್ರೀ ಸತ್ಯನಾರಾಯಣ ಅವರು, ಡಾಕ್ಟರ್ ಯಶೋಧ ರಾಮಚಂದ್ರ, ಹಾಗೆ ಶ್ರೀ ಸಂತೋಷ್ ಕುತ್ತಮುಟ್ಟೆ ಸರ್, ಹಾಗೆ ಡಾಕ್ಟರ್ ಸುರೇಶ್ ಪುತ್ತರಾಯ್ ಅವರು ಮತ್ತು ಶ್ರೀಮತಿ ವಿದ್ಯಾಗೌರಿ ಮೇಡಮ್ ಅವರು ನಮ್ಮ ಗವರ್ನಿಂಗ್ ಕೌನ್ಸಿಲ್ನಲ್ಲಿ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಇನ್ಸ್ಟಿಟ್ಯೂಟಿನ ಅಡ್ವೈಸರಿ ಕಮಿಟಿ ಇದರಲ್ಲಿ ಶ್ರೀ ಯಜ್ಞನಾರಾಯಣ್ ಕಮ್ಮಾಜಿಯವರ ನೇತೃತ್ವದಲ್ಲಿ ಶ್ರೀ ರಾಮ್ಕುಮಾರ್ ಅವರು ರಿಟೈರ್ಡ್ IRS, ಹಾಗೆ ಗಿರೀಶ್ ಭಾರದ್ವಾಜ್ ಅವರು ಪದ್ಮಶ್ರೀ ಎಂಜಿನಿಯರ್, ಪದ್ಮಶ್ರೀ ಅವಾರ್ಡಿ, ಹಾಗೆ ಡಾಕ್ಟರ್ ಚಂದ್ರಕಾಂತ್ ರಾವ್ ಅವರು ಎಜುಕೇಷನಿಸ್ಟ್ ಫ್ರಮ್ NITK, ಹಾಗೆ ಗುರುರಾಜ್ ಕರ್ಜಗಿಯವರು ಅಕಾಡೆಮಿಷಿಯನ್, ವೇಣುಗೋಪಾಲ್ ಶೆಣೈಯವರು ಎಂಜಿನಿಯರ್ ಪುತ್ತೂರಿಂದ, ಹಾಗೆ ಬೆಳವಾಯಿ ವಿನಾಯಕ್ ಕುಡ್ವ ಅಕಾಡೆಮಿಷಿಯನ್ US ಅಲ್ಲಿದ್ದಾರೆ ಅವರು, ಹಾಗೆ ಕರಣ್ ಕುಮಾರ್ ಮತ್ತು ರಾಜೀವ್ P ಇಂಡಸ್ಟ್ರಿಯಲಿಸ್ಟ್ ಬೆಂಗಳೂರು. ಅದೇ ಪ್ರಕಾರ ಶ್ರೀ ಜಯಪ್ರಕಾಶ್ ಅವರ ಗೈಡೆನ್ಸ್ ಪ್ರಾಂತ ಸಂಘ ಚಾಲಕ್ ಬೆಂಗಳೂರು. ಎಂಜಿನಿಯರಿಂಗ್ ಕಾಲೇಜಿನ ಬೇರೆ ಬೇರೆ ವಿಭಾಗಗಳ ಪರಿಚಯ ಇಲ್ಲಿ ಇದೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಇದು ಇಷ್ಟು ಕೋರ್ ಬ್ರಾಂಚ್ಗಳು ನಮ್ಮ ಕಾಲೇಜಿನಲ್ಲಿರುವಂಥದ್ದು. ಅದೇ ಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಹೊಸ ಈಗಿನ ಟ್ರೆಂಡಿಗೆ ಅನುಗುಣವಾಗಿ ನಮ್ಮ ಕಾಲೇಜಲ್ಲಿದೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದರಲ್ಲಿ ಡೇಟಾ ಸೈನ್ಸ್ ಸ್ಪೆಷಲೈಸೇಷನ್ ಆಗಿ ಮತ್ತೊಂದು UG ಕೋರ್ಸು ನಮ್ಮ ಕಾಲೇಜಿನಲ್ಲಿದೆ. PG ಪ್ರೋಗ್ರಾಮ್ಗಳು MBA ಮತ್ತು MCA 2021ರಲ್ಲಿ ಪ್ರಾರಂಭ ಆದಂತಹ ಹೊಸ ಕೋರ್ಸ್. ಸುಮ್ಮಗೆ ಈ ಕೋರ್ಸುಗಳನ್ನು ಕಾಲೇಜಿನಲ್ಲಿ ಎಲ್ಲ ಕಾಲೇಜ್ ತಗೊಳ್ಳುತ್ತದೆ ಅಂತ ತಗೊಳ್ಳೋದಲ್ಲ, ಒಂದು ಪರ್ಟಿಕ್ಯುಲರ್ ಉದ್ದೇಶದ ಜೊತೆಯಲ್ಲಿ ಈ ಕೋರ್ಸುಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಎಂಜಿನಿಯರಿಂಗಿನಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಕೋರ್ಸ್
60 ಇಂಟೇಕಿನ ಜೊತೆಗೆ ನಮ್ಮಲ್ಲಿ ಇದೆ. ಇದಕ್ಕೆ ಅಕ್ರೆಡಿಟೇಷನ್ ಕೂಡ ಆಗಿದೆ, ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್. ಈ ಅಕ್ರೆಡಿಟೇಷನ್ ಮಾಡಿಕೊಂಡ ಕಾಲೇಜಲ್ಲಿ ಕಲ್ತಂತಹ ವಿದ್ಯಾರ್ಥಿಗಳಿಗೆ ವರ್ಲ್ಡ್ ವೈಡ್ ಅದಕ್ಕೊಂದು ರೆಕಗ್ನಿಷನ್ ಸಿಗ್ತದೆ. ಅವರು ಕಲ್ತಂಥ ಸರ್ಟಿಫಿಕೇಟಿಗೆ ಪ್ರಪಂಚದಾದ್ಯಂತ ರೆಕಗ್ನಿಷನ್ ಇರ್ತದೆ. ಆ ಅಕ್ರೆಡಿಟೇಷನ್ ಕೂಡ ನಮ್ಮ ಕಾಲೇಜಿನಲ್ಲಿ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಆಗಿದೆ. ಕಮ್ಯುನಿಕೇಷನ್, ಅದೇ ಥರ ರೋಬೋಟಿಕ್ಸ್ ಹಾಗೆ ಸಿಗ್ನಲ್ ಪ್ರಾಸೆಸಿಂಗ್ ಇದನ್ನು ಮುಖ್ಯವಾದ ಗುರಿಯಾಗಿ ಇಟ್ಟುಕೊಂಡು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಕಾಲೇಜಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ. ಅದೇ ಥರ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ 120 ಪ್ರತಿ ವರ್ಷದ ಇಂಟೇಕು. ಇದಕ್ಕೂ ಕೂಡ ಅಕ್ರೆಡಿಟೇಷನ್ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್ ಕಮಿಟಿಯಿಂದ ಅಕ್ರೆಡಿಟೇಷನ್ ಆಗಿದೆ. IT ಕಂಪನಿ ಇರ್ಬೋದು ಅಥವಾ ಅಪ್ಲಿಕೇಶನ್ ಡೆವಲಪ್ಮೆಂಟ್, ಇಸ್ರೋ, DRDO ಹಾಗೆ ವಿಜುವಲ್ ಎಫೆಕ್ಟ್, ಅನಿಮೇಷನ್, ಗೇಮಿಂಗ್, ಕಾಮರ್ಸ್ ಅಥವಾ ಯಾವುದೇ ನ್ಯಾಷನಲೈಸ್ಡ್ ಆರ್ಗನೈಸೇಷನ್ಸ್ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಕಲಿತಂತಹ ಮಕ್ಕಳನ್ನು ರಿಕ್ರೂಟ್ ಮಾಡ್ಕೊಳ್ತಾ ಇದ್ದಾರೆ. ಅದೇ ಥರ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಕೋರ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ ನಾವು ಇದನ್ನು. NBA ಅಕ್ರೆಡಿಟೇಷನ್ ಈ ಡಿಪಾರ್ಟ್ಮೆಂಟಿಗೂ ಆಗಿದೆ. ಆಟೋಮೊಬೈಲ್ ಇರ್ಬೋದು, ಸ್ಪೇಸ್ ರಿಸರ್ಚ್ ಇರ್ಬೋದು, ಏರೋನಾಟಿಕಲ್ಸ್, ಪ್ರೊಡಕ್ಷನ್, ರೊಬೋಟಿಕ್ಸ್ ಅಥವಾ ಬಯೋಮೆಡಿಕಲ್ಸ್ ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡಲಿಕ್ಕೆ ಅರ್ಹತೆಯನ್ನು ಮೆಕ್ಯಾನಿಕಲ್ ವಿದ್ಯಾರ್ಥಿಗಳು ಪಡ್ಕೊಳ್ತಾರೆ. ಅದೇ ಥರ ಸಿವಿಲ್ ಎಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒನ್ಸ್ ಅಗೇನ್ ಅಕ್ರೆಡಿಟೇಷನ್ ಈ ಡಿಪಾರ್ಟ್ಮೆಂಟಿಗೂ ಆಗಿದೆ. ಸಿವಿಲ್ನ ಬಗ್ಗೆ ಹೆಚ್ಚು ಮಾತಾಡಬೇಕಾದಿಲ್ಲ. ಎಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಥವಾ ರೋಡು ಯಾವುದೇ ಕನ್ಸ್ಟ್ರಕ್ಷನ್ ಬಂದರೂ ಕೂಡ ಸಿವಿಲ್ ಇಂಜಿನಿಯರ್ಸ್ ನಮಗೆ ಮುಖ್ಯವಾಗಿ ಬೇಕಾಗ್ತಾರೆ. ನೆಕ್ಸ್ಟ್ ಹೊಸದಾಗಿ ಈಗಿನ ಟ್ರೆಂಡಿಗೆ ಅನುಗುಣವಾಗಿ ಎಲ್ಲರೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಆ ಕೋರ್ಸನ್ನು ಕೂಡ 2020ರಲ್ಲಿ ನಮ್ಮ ಕಾಲೇಜಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದರಲ್ಲೂ ಕೂಡ 60 ಇಂಟೇಕಲ್ಲಿ ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿಗಳು ಅಡ್ಮಿಷನ್ ಪಡೀತಾರೆ. ಡೇಟಾ ಅನಾಲಿಟಿಕ್ಸ್, ಬಿಗ್ ಡೇಟಾ ಅಥವಾ ಹಡೂಪ್ ಅಥವಾ BI ಡೆವಲಪರ್, ಡೇಟಾ ಸೈಂಟಿಸ್ಟ್, ರಿಸರ್ಚ್ ಸೈಂಟಿಸ್ಟ್, ಮೆಷಿನ್ ಲರ್ನಿಂಗ್ ಇಂಜಿನಿಯರು ಇಂಥದ್ದೆಲ್ಲ ಸ್ಕೋಪ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿದ್ಯಾರ್ಥಿಗಳಿಗೆ ದೊರೆಯುತ್ತದೆ. ಅದೇ ಥರ ಇನ್ನೊಂದು ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸಿಂದೇ ಸ್ಪೆಷಲೈಸೇಷನ್. ಆರ್ಟಿಫಿಷಿಯಲ್ ಮತ್ತು ಡೇಟಾ ಸೈನ್ಸ್ ಎರಡಕ್ಕೂ ಕೂಡ ಕಂಪ್ಯೂಟರ್ ಸೈನ್ಸಿನ ಬ್ಯಾಕ್ಗ್ರೌಂಡೇ ಬೇಕಾಗಿರುವಂಥದ್ದು. 2 ವರ್ಷ ಒಂದೇ ವಿಷಯ ಇರ್ತದೆ, 3-4ನೇ ವರ್ಷದಲ್ಲಿ ಸ್ಪೆಷಲೈಸೇಷನ್ಸ್ ಇರ್ತದೆ. ಸ್ಟ್ಯಾಟಿಸ್ಟಿಕ್ಸ್ ಇರ್ಬೋದು, ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಇರ್ಬೋದು ಅಥವಾ ಮೆಷಿನ್ ಲರ್ನಿಂಗ್, ಡೇಟಾ ಮ್ಯಾನೇಜ್ಮೆಂಟ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆಲ್ಲವೂ ಮುಖ್ಯವಾದ ಸ್ಕಿಲ್ಗಳನ್ನು ವಿದ್ಯಾರ್ಥಿಗಳು ಕಲ್ತ್ಕೊಳ್ತಾರೆ. ಹಾಗೆ ಬೇರೆ ಬೇರೆ ಜಾಬ್ ರೋಲ್ಗಳು ಕೂಡ, ಪ್ರೊಫೈಲ್ಗಳು ಕೂಡ ಡೇಟಾ ಸೈನ್ಸ್ ಇಂಜಿನಿಯರ್ಗಳಿಗೆ ಅವಕಾಶ ಇದೆ. ಇನ್ನುಳಿದಂತೆ PG, MBA, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ನಮ್ಮ ಕಾಲೇಜಿನಲ್ಲಿ 60 ಇಂಟೇಕಿನ ಜೊತೆಗೆ ಕೆಲಸ ಮಾಡ್ತಾ ಇದೆ. ಇದರಲ್ಲಿ 2 ಸ್ಪೆಷಲೈಸೇಷನ್ನ ವಿದ್ಯಾರ್ಥಿಗಳು ಆರಿಸ್ಕೊಳ್ಬೋದು. HR ಇರ್ಬೋದು, ಫೈನಾನ್ಸ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು. ಇದು 3ರಲ್ಲಿ ಯಾವುದಾದ್ರು 2 ಡ್ಯುಯಲ್ ಸ್ಪೆಷಲೈಸೇಷನಲ್ಲಿ ವಿದ್ಯಾರ್ಥಿಗಳು ಕಲೀಲಿಕ್ಕಾಗ್ತದೆ. ಇನ್ನೊಂದು MCA 2021ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂತಹ ಕೋರ್ಸು. ಇದರಲ್ಲೂ ಸಾಫ್ಟ್ವೇರ್ ಇಂಜಿನಿಯರ್, ಯಾರಿಗೆ ಇಂಜಿನಿಯರಿಂಗಿಗೆ ಬರುವ ಅವಕಾಶ ಸೆಕೆಂಡ್ PUC ಆದ ಮೇಲೆ ತಪ್ಪಿರ್ತದ ಅವರಿಗೆ MCA ಮಾಡಿ ಇಂಜಿನಿಯರಿಂಗಿಗೆ ಈಕ್ವಲೆನ್ಸ್ ಸಂಪಾದಿಸಲಿಕ್ಕಾಗ್ತದೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುವಂಥ ಅವಕಾಶ ಸಿಗ್ತದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೂಡ ಅವರಿಗೆ ನಾಲೆಜ್ ಸಿಗ್ತದೆ. ಸೈಬರ್ ಸೆಕ್ಯೂರಿಟಿ, ಡೇಟಾ ಅನಾಲಿಟಿಕ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್, ವೆಬ್ ಅಪ್ಲಿಕೇಶನ್ಸ್ ಇದೆಲ್ಲದರ ಬಗ್ಗೆಯೂ ಕೂಡ MCA ಕಲಿತಂಥ ವಿದ್ಯಾರ್ಥಿಗಳಿಗೆ ಅವಕಾಶಗಳು ವಿಪುಲವಾಗಿರುತ್ತದೆ. ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಇವಾಗ 102 ಟೀಚಿಂಗ್ ಫ್ಯಾಕಲ್ಟಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ 20 ಜನ ಫ್ಯಾಕಲ್ಟಿಗಳು ಡಾಕ್ಟರೇಟ್ ಹೋಲ್ಡರ್ಸ್, ಹಾಗೆ ಇನ್ನು 33 ಜನ ಫ್ಯಾಕಲ್ಟಿಗಳು ಡಾಕ್ಟರೇಟ್ ಕಂಪ್ಲೀಷನ್ ಮಾಡುವಂತಹ ಸ್ಟೇಜಲ್ಲಿದ್ದಾರೆ. ಇದು ಅಲ್ಲದೆ ಟೆಕ್ನಿಕಲ್ ಸ್ಟಾಫ್ 24 ಜನ ಇದ್ದಾರೆ. ಇದರಲ್ಲಿ ಫೋರ್ಮೆನ್ ಮತ್ತು ಸಿಸ್ಟಮ್ ಅನಾಲಿಸ್ಟ್, ಪ್ರೋಗ್ರಾಮರು ಹೀಗೆ ಬೇರೆ ಬೇರೆ ಪೊಸಿಷನ್ಗಳು ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್ ಇದೆ ಕಾಲೇಜ್ನಲ್ಲಿ. ಇನ್ಫ್ರಾಸ್ಟ್ರಕ್ಚರಿಗೆ ಬಂದರೆ 3 ಮೇನ್ ಬಿಲ್ಡಿಂಗ್ಗಳು, ಒಂದು ಸುದರ್ಶನ, ಇನ್ನೊಂದು ಕೃಷ್ಣಚೇತನ, ಮತ್ತೊಂದು ಮಧುಚೇತನ ಅಂತ ಈ 3 ಬಿಲ್ಡಿಂಗ್ಗಳಿದೆ. ಈಗ ಕೃಷ್ಣಚೇತನದ ಟಾಪಲ್ಲಿ ನಾವೀಗ ಸಾವರ್ಕರ್ ಸಭಾಭವನದಲ್ಲಿದ್ದೇವೆ. ಬಿಲ್ಟಪ್ ಏರಿಯಾ ಇದು ಎಲ್ಲವೂ ಕೂಡ ಏನು ರಿಕ್ವೈರ್ಮೆಂಟ್ಗಳು ಉಂಟಾ ಅದಕ್ಕಿಂತಲೂ ಸಾಕಷ್ಟು ಅಧಿಕವಾಗಿ 42 ಕ್ಲಾಸ್ ರೂಮುಗಳು, 49 ಲ್ಯಾಬೊರೇಟ್ರಿಗಳು, ಸ್ಟೇಟ್ ಆಫ್ ದ ಆರ್ಟ್ ಲ್ಯಾಬೊರೇಟ್ರಿಗಳು, 10 ಟ್ಯುಟೋರಿಯಲ್ ರೂಮ್ಸು, ಡ್ರಾಯಿಂಗ್ ಹಾಲ್ಸು, ಸೆಮಿನಾರ್ ಹಾಲ್ಸು, ಆಡಿಟೋರಿಯಮ್ಸು ಎಲ್ಲವೂ ಕೂಡ ಕಾಲೇಜ್ನಲ್ಲಿ ಬಿಲ್ಟ್ ಆಗಿದೆ. ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟ್ ವೈಸ್ ಕೂಡ ಎಷ್ಟು ಬೇಕಾ ಅದಕ್ಕಿಂತಲೂ ಕೂಡ ಚೆನ್ನಾಗಿ ಇನ್ಫ್ರಾಸ್ಟ್ರಕ್ಚರ್, ಕಂಪ್ಯೂಟರ್ ಲ್ಯಾಬ್ಗಳಿರ್ಬೋದು ಅಥವಾ ವರ್ಕ್ಶಾಪ್ಸ್ ಇರ್ಬೋದು ಅಥವಾ ಕ್ಯಾಡ್ ಲ್ಯಾಬ್ಗಳಿರ್ಬೋದು ಎಲ್ಲವೂ ಕೂಡ ಸರಿಯಾಗಿ ಅವೈಲೇಬಲ್ ಇದೆ. ಲೈಬ್ರರಿಯಲ್ಲೂ ಕೂಡ
ಬುಕ್ಸ್ಗಳು ಬೇಕಷ್ಟಿದೆ. 48,000ದಷ್ಟು ವಾಲ್ಯೂಮ್ಸ್ ನಮ್ಮ ಲೈಬ್ರರಿಯಲ್ಲಿ ಅವೈಲೇಬಲ್ ಇದೆ. 6,800ಕ್ಕೂ ಮಿಗಿಲಾದ ಟೈಟಲ್ಸ್ ಇದೆ. 7,700ಕ್ಕೂ ಹೆಚ್ಚು ಬುಕ್ಸ್ಗಳು ರೆಫರೆನ್ಸ್ ಸೆಕ್ಷನ್ನಲ್ಲಿದೆ. ಹಾಗೆ 66 ನ್ಯಾಷನಲ್ ಇಂಟರ್ನ್ಯಾಷನಲ್ ಜರ್ನಲ್ಗಳಿಗೂ ಕೂಡ ಲೈಬ್ರರಿ ಸಬ್ಸ್ಕ್ರೈಬ್ ಆಗಿರ್ತದೆ. ಸ್ಟೂಡೆಂಟ್ಗಳಿಗೆ ಮತ್ತು ಫ್ಯಾಕಲ್ಟಿಗಳಿಗೆ ಎಲ್ರಿಗೂ ಕೂಡ ಈ ಎಲ್ಲ ವ್ಯವಸ್ಥೆಯು ಫ್ರೀ ಆಫ್ ಕಾಸ್ಟ್ ಸಿಗ್ತದೆ. ಅದೇ ಥರ VTU ಈ ಕನ್ಸೋರ್ಟಿಯಮ್ಮಿನ ಮೆಂಬರು ನಾವಾಗಿರುವ ಕಾರಣ ಇಂಟರ್ನ್ಯಾಷನಲ್ ಜರ್ನಲ್ಗಳಿಗೆ ಮುಕ್ತವಾದ ಅವಕಾಶ ಸಿಗ್ತದೆ, ನಮಗೆ ಬೇಕಾದ ಆ್ಯಕ್ಸೆಸ್ ಸಿಗ್ತಾ ಇದೆ. ಸಿಸ್ಟಮ್ನ ವಿಷಯಕ್ಕೆ ಬಂದರೆ ಕಂಪ್ಯೂಟರ್ಗಳು ಇವಾಗಿನ ಜೀವನದ ಅವಿಭಾಜ್ಯ ಅಂಗ ಆಗಿದೆ. ಇಲ್ಲಿ ನಮ್ಮ ಕಾಲೇಜಿನಲ್ಲಿ 850 ಕಂಪ್ಯೂಟರ್ ಸಿಸ್ಟಮ್ಗಳು, ಮಕ್ಕಳಿಗಾಗಿ 775 ಮತ್ತು ಉಳಿದದ್ದೆಲ್ಲವೂ ಕೂಡ ಕಾಲೇಜಿನ ಆಫೀಸ್ ಪರ್ಪಸ್ಸಿಗಾಗಿ ಉಪಯೋಗ ಆಗ್ತಾ ಇದೆ. 510 MBPSನ ಬ್ಯಾಂಡ್ ವಿಡ್ತಿನ ಇಂಟರ್ನೆಟ್ ಫೆಸಿಲಿಟಿಯು ಕೂಡ ಕಾಲೇಜಿನಲ್ಲಿ ಇದೆ. ವೈಫೈ ಕ್ಯಾಂಪಸ್ ಆಗಿದೆ. ರಿಸಲ್ಟಲ್ಲೂ ಕೂಡ ಎಲ್ಲೂ ಹಿಂದೆ ಬಿದ್ದಿಲ್ಲ. ಆಲ್ಮೋಸ್ಟ್ 100% ಪ್ರತಿ ವರ್ಷವೂ ಕೂಡ ನಮ್ಮ ವಿದ್ಯಾರ್ಥಿಗಳು ತೆಗಿತಾ ಇದ್ದಾರೆ. ಅದೇ ಥರ ಪ್ಲೇಸ್ಮೆಂಟಲ್ಲೂ ಕೂಡ ಕಳೆದ 3-4 ವರ್ಷಗಳಲ್ಲಿ 83, 87, 79 ಆನ್ ಎನ್ ಎವರೆಂಡ್ 85% ಮಕ್ಕಳು ಪ್ಲೇಸ್ಮೆಂಟನ್ನು ಗಳಿಸಿಕೊಂಡಿದ್ದಾರೆ ಒಳ್ಳೆ ಕಂಪನಿಗಳಲ್ಲಿ. ದೀಸ್ ಆರ್ ದ ಪಾರ್ಟ್ನರ್ಸ್ ಫಾರ್ ರಿಕ್ರೂಟ್ಮೆಂಟ್ ಇನ್ ಅವರ್ ಕಾಲೇಜ್. ಕಳೆದ ವರ್ಷದಿಂದ ಇಂಟ್ರೊಡ್ಯೂಸ್ ಮಾಡಿದಂಥ ಹೊಸ ಕಾನ್ಸೆಪ್ಟ್ ಪ್ರಾಜೆಕ್ಟ್ ಟು ಪ್ರಾಡಕ್ಟ್ ಅಂತ. ಒಂದು ವಿದ್ಯಾರ್ಥಿ ಒಳ್ಳೆ ಪ್ರಾಜೆಕ್ಟನ್ನು ಮಾಡಿದಾಗ ಆ ಪ್ರಾಜೆಕ್ಟನ್ನು ಕೊನೆಯದಾಗಿ ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡಿ ಅದನ್ನು ಮಾರ್ಕೆಟಿಗೆ ಬಿಡುವಂತಹ ವ್ಯವಸ್ಥೆ. ಕಳೆದ ವರ್ಷ 10 ಅಂತ ಬೆಸ್ಟ್ ಪ್ರಾಜೆಕ್ಟ್ಗಳನ್ನು ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡಿದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿಂದ, ಅದೇ ಥರ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟಿಂದ, ಇದು ಎಲ್ಲವೂ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಿನ ಪ್ರಾಜೆಕ್ಟ್ಗಳು ಪ್ರಾಡಕ್ಟಾಗಿ ಕನ್ವರ್ಟ್ ಆಗಿರುವಂಥದ್ದು. ಹಾಗೆ ಸಿವಿಲ್ ಎಂಜಿನಿಯರಿಂಗ್ ಡಿಪಾರ್ಟ್ಮೆಂಟಿಂದ ಮತ್ತು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಡಿಪಾರ್ಟ್ಮೆಂಟಿಂದ ಪ್ರಾಡಕ್ಟಾಗಿ ಕನ್ವರ್ಟ್ ಆದಂತಹ ಪ್ರಾಜೆಕ್ಟ್ಗಳ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದೇನೆ. ಇನ್ನು ಸ್ಟೂಡೆಂಟ್ಗಳ ಅಚೀವ್ಮೆಂಟ್, ಸಕ್ಸಸ್ಫುಲಿ ನಮ್ಮ ವಿದ್ಯಾರ್ಥಿಗಳು ಯೂನಿವರ್ಸಿಟಿ ಲೆವೆಲಲ್ಲಿ ರ್ಯಾಂಕ್ ಪಡೀತಾ ಇದ್ದಾರೆ. ಇದು ಕಳೆದ ವರ್ಷ ಪಾಸ್ಔಟ್ ಆದ 2024ನೇ ಇಸವಿ ಪಾಸ್ಔಟ್ ಆದ ವಿದ್ಯಾರ್ಥಿಗಳ ಡೀಟೇಲ್ಸು. ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ಕೇಶವ್ ಪ್ರಜ್ವಲ್ ಆಸ್ ವೆಲ್ ಆಸ್ ಪಲ್ಲವಿ 3ನೇ ರ್ಯಾಂಕ್ ಮತ್ತು 5ನೇ ರ್ಯಾಂಕನ್ನು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಕರ್ನಾಟಕ ಸ್ಟೇಟಲ್ಲಿ ಪಡೆದಿರ್ತಾರೆ. ಅದೇ ಥರ ಅದರ ಹಿಂದಿನ ವರ್ಷ 23ನೇ ಇಸವಿ ಪಾಸ್ಔಟ್ ಆದವರಲ್ಲಿ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟಿಂದ ಜಾಗೃತಿ ಆಸ್ ವೆಲ್ ಆಸ್ ದಿವ್ಯಶ್ರೀ ಅಂತ ರ್ಯಾಂಕ್ ಪಡೆದಿರ್ತಾರೆ. ಅದರ ಹಿಂದಿನ ವರ್ಷ 2021 ಪಾಸ್ಔಟ್ ಆದವರಲ್ಲಿ ರಂಜನ್ ಮೆಕ್ಯಾನಿಕಲಿಂದ ಹಾಗೆ ಕೃತಿಕಾ ಎಲೆಕ್ಟ್ರಾನಿಕ್ಸಿಂದ ರ್ಯಾಂಕ್ ಪಡೆದಿರ್ತಾರೆ. ಹಾಗೆ 2019ನೇ ಇಸವಿ ಅದರ ಹಿಂದಿನ ವರ್ಷದಲ್ಲಿ ಸಿಂಧೂರ ಸರಸ್ವತಿಯವರು 6 ಗೋಲ್ಡ್ ಫಸ್ಟ್ ರ್ಯಾಂಕಿನ ಜೊತೆಗೆ 6 ಗೋಲ್ಡ್ ಮೆಡಲ್ಗಳನ್ನು ಕೂಡ ಪಡ್ಕೊಂಡಿರ್ತಾರೆ. ಬರೀ ಕಲಿಯುವುದರಲ್ಲಿ ಮಾತ್ರ ಅಲ್ಲ, ಸ್ಪೋರ್ಟ್ಸು ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದರಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಅತ್ಯಂತ ಒಳ್ಳೆಯ ಅಚೀವ್ಮೆಂಟ್ಗಳನ್ನು ಮಾಡಿದ್ದಾರೆ. 2023, 24, 22, 23 ಹಾಗೆ 21, 22 3 ವರ್ಷಗಳಲ್ಲೂ ಕೂಡ ಸತತವಾಗಿ ಯೂನಿವರ್ಸಿಟಿ ಲೆವೆಲಲ್ಲಿ ಓವರಾಲ್ ಚಾಂಪಿಯನ್ಸು ನಮ್ಮ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ನಮ್ಮ ವಿಷನ್ ಏನು ಅಂತ ಕೇಳಿದರೆ, ಆ್ಯಸ್ ಆಫ್ ನೌ ನಿಮಗೆ ಗೊತ್ತಿರುವ ಹಾಗೆ ಅಕ್ರಿಡಿಟೇಷನ್ 4 ಡಿಪಾರ್ಟ್ಮೆಂಟ್ಗಳಿಗೆ ನಮ್ಮ ಕಾಲೇಜಲ್ಲಿ ಆಗಿದೆ. ಇನ್ನು ಮುಂದೆ ಹೋಗಬೇಕಾದ್ದು ನಾವೀಗ ನ್ಯಾಕ್ ಅಕ್ರೆಡಿಟೇಷನ್ ಇನ್ಸ್ಟಿಟ್ಯೂಟ್ ಲೆವೆಲಿಗೆ ನಾವು ಮಾಡಿಕೊಳ್ಳುವಂಥದ್ದು. ಮೇ ಬಿ 2025ನೇ ಇಸವಿಯಲ್ಲಿ ಅದಕ್ಕೆ ಪ್ಲ್ಯಾನಿಂಗ್ಗಳು ಆಗ್ತಾ ಇದೆ, ವ್ಯವಸ್ಥೆಗಳು ಮಾಡ್ತಾ ಇದ್ದೇವೆ, ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅದು ಆದ ಮೇಲೆ ಮಾಡಬೇಕಾದಂಥದ್ದು ಯೂನಿವರ್ಸಿಟಿಯ ಪರ್ಮನೆಂಟ್ ಅಫಿಲಿಯೇಷನ್. ಇದು ಆದ ಮೇಲೆ ನಾವು ಅಟಾನಮಸ್ಸಿಗೆ ಹೋಗಲಿಕ್ಕೆ ಎಲಿಜಿಬಲ್ ಆಗಿರ್ತೀವಿ. ಕೇವಲ 2 ಹೆಜ್ಜೆ ದೂರದಲ್ಲಿ ಅಟಾನಮಸ್ ಸ್ಟೇಟಸ್ಸಿಗೂ ಕೂಡ ಇಂಜಿನಿಯರಿಂಗ್ ಕಾಲೇಜು ಹೋಗ್ಬೋದು. ಮ್ಯಾಟರ್ ಆಫ್ 1 ಇಯರ್ ಆರ್ 1.5 ಇಯರ್ ನಾವು ಇಚ್ಛೆ ಪಟ್ಟರೆ ಅಟಾನಮಸ್ ಸ್ಟೇಟಸ್ಸಿಗೂ ಹೋಗುವಂತಹ ವ್ಯವಸ್ಥೆ, ಅದಕ್ಕೆ ಬೇಕಾದ ಎಲಿಜಿಬಿಲಿಟಿ ನಮ್ಮ ಕಾಲೇಜಿಗೆ ಇವಾಗ ಬಂದಿರ್ತದೆ. ಇವತ್ತಿನ ಸಭಾ ಕಾರ್ಯಕ್ರಮ ಸಾವರ್ಕರ್ ಸಭಾಭವನದ ಉದ್ಘಾಟನೆಗೆ ಎಲ್ಲರೂ ಬಂದಿದ್ದೀರಿ. ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ ಸಮಯದಲ್ಲಿ ವಿವೇಕಾನಂದ ಎಂಜಿನಿಯರಿಂಗ್ ಕಾಲೇಜ್ ಹಾಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಇದು ಎರಡನ್ನು ನಿಮ್ಮೆಲ್ಲರಿಗೂ ಪ್ರಸ್ತುತಿಪಡಿಸಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಕನಸೊಂದು ನನಸಾದ ಖುಷಿ. ನಾವು ಕಾತರರಾಗಿ ಕಾಯುತ್ತಿದ್ದ ಹೆಗ್ಗುರುತಿನ ಸಮಾರಂಭಕ್ಕೆ ಸಾಕ್ಷಿಯಾಗುವ ಕ್ಷಣ. ಇದೊಂದು ಕೇವಲ ಸಮಾರಂಭದ ಉದ್ಘಾಟನೆಯಲ್ಲ,
ಮಹತ್ವಾಕಾಂಕ್ಷೆ, ಪರಿಶ್ರಮ ಮತ್ತು ಜಾಣ್ಮೆ ಸಾಕಾರವಾಗುವ ಸಂಭ್ರಮದ ಗಳಿಗೆ. ಇಂದಿನ ಈ ಸಮಾರಂಭದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ಅವರು ವಹಿಸಿಕೊಳ್ಳಲಿದ್ದಾರೆ. स्मरामि गणपतिं मनसा स्मरामि वसिष्ठवामदेवादिनं गणपतिं मनसा स्मरामि वसिष्ठवामदेवादिनं गणपतिं महाकाव्यनाटकारे प्रियो मूषिकवाहनमोदक प्रियो महाकाव्यनाटकारे प्रियो मूषिकवाहनमोदक प्रियो महागणपतिं मनसा स्मरामि वसिष्ठवामदेवादिनं गणपतिं ಎಲ್ಲ ಅತಿಥಿ ಮಹೋದಯರನ್ನು ಹೃದಯ ತುಂಬಿ ಸ್ವಾಗತಿಸಬೇಕಾಗಿ ಇಂಜಿನಿಯರಿಂಗ್ ಕಾಲೇಜ್ ಆಡಳಿತ ಮಂಡಳಿಯ ಸಂಚಾಲಕರಾದ ಶ್ರೀ ಸುಬ್ರಹ್ಮಣ್ಯ ಭಟ್ DS ಅವರಲ್ಲಿ ವಿನಂತಿಸ್ತೇನೆ. ವೇದಿಕೆಯ ಮೇಲಿರುವ ಗಣ್ಯರೇ, ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಬಂಧು ಭಗಿನಿಯರೇ, ನಮ್ಮ ಕಾಲೇಜಿಗೆ ಸಭಾಂಗಣದ ಅವಶ್ಯಕತೆ ಬಹಳ ಹಿಂದಿನದ್ದು. ಕಾಲೇಜು ಬೆಳೆದಂತೆ ವಿದ್ಯಾರ್ಥಿಗಳ ಸಂಖ್ಯೆಯು ತುಂಬ ವೃದ್ಧಿಸಿದೆ. ಕಾಲೇಜಿನಲ್ಲಿ ನಡೆಯುವ ಕಾರ್ಯಕ್ರಮಗಳು ಕೂಡ ತುಂಬ ಹೆಚ್ಚಾಗಿರುವುದರಿಂದ ಸುಸಜ್ಜಿತ ಸಭಾಂಗಣದ ನಿರ್ಮಾಣ ಅನಿವಾರ್ಯವಾಗಿತ್ತು. ನಮ್ಮ ಅವಶ್ಯಕತೆಯನ್ನು ಮನಗಂಡ ವಿವೇಕಾನಂದ ವಿದ್ಯಾವರ್ಧಕ ಸಂಘವು ಸಂಪೂರ್ಣ ಹವಾನಿಯಂತ್ರಿತ ಸಾವರ್ಕರ್ ಸಭಾಭವನವನ್ನು ನಿರ್ಮಿಸಿಕೊಟ್ಟಿದೆ. ಅದಕ್ಕಾಗಿ ನಾವು ಅವರಿಗೆ ಪ್ರಥಮವಾಗಿ ಕೃತಜ್ಞರಾಗಿದ್ದೇವೆ. ಇಂದಿನ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಆಹ್ವಾನವನ್ನು ಮನ್ನಿಸಿ ಆಗಮಿಸಿದ ಅತಿಥಿಗಳನ್ನು ಸ್ವಾಗತಿಸುವುದಕ್ಕೆ ತುಂಬ ಸಂತೋಷವಾಗುತ್ತಾ ಇದೆ. ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದವರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ನಮ್ಮೆಲ್ಲರ ನೆಚ್ಚಿನ ಕಲ್ಲಡ್ಕ ಪ್ರಭಾಕರ ಭಟ್ರು. ನಮ್ಮ ಬೆನ್ನೆಲುಬು, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಪ್ರೀತಿಯ ಡಾಕ್ಟ್ರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ ಆಡಳಿತ ಮಂಡಳಿಯ ಕೋಶಾಧಿಕಾರಿಗಳಾದ ಮುರಳೀಧರ ಭಟ್ B ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಇನ್ನೋರ್ವ ನಮ್ಮ ಮುಖ್ಯ ಅತಿಥಿ, ತೂಗು ಸೇತುವೆಗಳ ಸರದಾರ, ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಬಿರುದನ್ನು ಹೊಂದಿರುವ ವಿವೇಕಾನಂದ ಕಾಲೇಜಿನ ಸಲಹಾ ಸಮಿತಿಯ ಸದಸ್ಯರು ಕೂಡ ಆದಂತಹ ಪದ್ಮಶ್ರೀ ಗಿರೀಶ್ ಭಾರದ್ವಾಜ್ ಅವರು ಈ ಸಭೆಯಲ್ಲಿ
ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಶ್ರೀ ಗಿರೀಶ್ ಭಾರದ್ವಾಜ್ ಅವರಿಗೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಮಹೇಶ್ ಪ್ರಸನ್ನ ಕೆ ಅವರು ಹೂಗುಚ್ಛ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಇನ್ನೊಬ್ಬ ಮುಖ್ಯ ಅತಿಥಿ ನಮ್ಮ ಜೊತೆ ಇರುವವರು ಸಿಂಗಾಪುರ್ ಓವರ್ಸೀಸ್ ಎಂಟರ್ಪ್ರೈಸಸ್ ಸಿಂಗಾಪುರ್ ಇದರ ಪೂರ್ವ ಅಧ್ಯಕ್ಷರು ಹಾಗೂ ವಿವೇಕಾನಂದ ನಮ್ಮ ಕಾಲೇಜಿನ ಇಂಜಿನಿಯರಿಂಗ್ ಕಾಲೇಜಿನ ಸಲಹಾ ಸಮಿತಿಯ ಸದಸ್ಯರಾದ ಶ್ರೀಕಾಂತ್ ರಾವ್ ಇನ್ನ, ಶ್ರೀ ಚಂದ್ರಕಾಂತ್ ಇವರನ್ನು ಕಾರ್ಯಕ್ರಮಕ್ಕೆ ನಲ್ಮೆಯಿಂದ ಸ್ವಾಗತಿಸ್ತೇನೆ. ಶ್ರೀ ಚಂದ್ರಕಾಂತ್ ರಾವ್ ಇನ್ನ ಅವರಿಗೆ ಕಾಲೇಜಿನ ಆರ್ಟಿಫಿಷಿಯಲ್ ಆ್ಯಂಡ್ ಇಂಟೆಲಿಜೆನ್ಸ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗೋವಿಂದ ರಾಜ್ ಅವರು ಹೂಗುಚ್ಛ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಕೊನೆಯದಾಗಿ ಇಲ್ಲಿ ನಡೆದಿರುವ ನಮ್ಮ ಕಾಲೇಜಿನ ವಿಭಾಗ ಮುಖ್ಯಸ್ಥರಿಗೆ, ಉಪನ್ಯಾಸಕರಿಗೆ, ಸಿಬ್ಬಂದಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ವಂದನೆಗಳು. ಜೈ ಹಿಂದ್. ಈಗ ಸಭಾಭವನದ ಉದ್ಘಾಟನಾ ಕಾರ್ಯಕ್ರಮ. ವೇದಿಕೆಯಲ್ಲಿರುವ ಗಣ್ಯರೆಲ್ಲರೂ ಸೇರಿ ತುಳಸಿಗೆ ನೀರೆರೆಯುವ ಮೂಲಕ ವಿದ್ಯುಕ್ತವಾಗಿ ಉದ್ಘಾಟಿಸಬೇಕಾಗಿ ವಿನಂತಿಸ್ತೇನೆ. ಸ್ವರ್ಗದ ಹೆಬ್ಬಾಗಿಲು ಅಥವಾ ದೇವರ ವಾಸಸ್ಥಾನ ವೈಕುಂಠ ಎಂದೇ ನಂಬುತ್ತೇವೆ. ಲಕ್ಷ್ಮೀನಾರಾಯಣರು ಇದರಲ್ಲಿ ಸದಾ ನೆಲೆಸುತ್ತಾರೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಇಲ್ಲಿ ಲಕ್ಷ್ಮೀನಾರಾಯಣರು ನೆಲೆಸಲಿ, ಈ ಮುಹೂರ್ತ ಮಂಗಳ ಮುಹೂರ್ತವಾಗಲಿ ಅಂತ ಆಶಿಸ್ತೇವೆ. ಯಾನ್ಮೂಲೆ ಸರ್ವತೀರ್ಥಾನಿ ಯದ್ಮಧ್ಯೆ ಸರ್ವದೇವತಾ ಯದ್ದಗ್ರೆ ಸರ್ವವೇದಾಶ್ಚ ತುಳಸೀನ್ ತಾಂ ನಮಾಮ್ಯಹಂ. ತುಳಸಿಯ ಮಧ್ಯ, ಅಗ್ರ ಮತ್ತು ಮೂಲದಲ್ಲಿ ಸರ್ವದೇವತೆಗಳು ನೆಲೆಸಿದ್ದಾರೆ ಅಂತ ಈ ಶ್ಲೋಕದ ಅರ್ಥ. ಈ ಸರ್ವದೇವತೆಗಳು ಕಾಲೇಜಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹರಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ. ಸಿಂಗಾಪುರ್ ಓವರ್ಸೀಸ್ ಎಂಟರ್ಪ್ರೈಸಸ್ ಸಿಂಗಾಪುರ, ಹಿಂಡಾಲ್ಕೋ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಂಬೈ, ಗ್ರಾಸಿಮ್ ಇಂಡಸ್ಟ್ರೀಸ್ ಲಿಮಿಟೆಡ್, ಆದಿತ್ಯ ಬಿರ್ಲಾ ಗ್ರೂಪ್ ಮುಂತಾದ ಸಂಸ್ಥೆಗಳಲ್ಲಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿದವರು. ಇವರು ನಮ್ಮ ಇಂಜಿನಿಯರಿಂಗ್ ಕಾಲೇಜಿನ ತಾಂತ್ರಿಕ ಸಲಹಾ ಮಂಡಳಿಯ ಸದಸ್ಯರೂ ಆಗಿದ್ದಾರೆ. ಈಗ ಚಂದ್ರಶೇಖರ್ ರಾವ್ ಇನ್ನ ಅವರು ಸಭಾಸದರನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಳ್ತೇನೆ. ಅಂದರೆ 10ನೇ ಕ್ಲಾಸಲ್ಲಿ ಬಿಟ್ಟ ನಂತರ ಹೊರಗೆ ಹೋದದ್ರಿಂದಾಗಿ ಇಂಗ್ಲೀಷಲ್ಲಿ ಮಾತಾಡ್ತೇನೆ. Esteemed faculty members, ladies and gentlemen, most importantly, bright young minds of tomorrow. ಪ್ರಸನ್ನ ಅವರು ನನ್ನ ಹತ್ರ ಹೇಳುವಾಗ ನಾನು ಹೇಳಿದೆ, ನಾನೀಗೊಂದು ವಿಕಸಿತ್ ಕರಾವಳಿ 2047 ಅದರ ಬಗ್ಗೆ ಯೋಚಿಸ್ತಾ ಇದ್ದೇನೆ. 3 MP ಗಳನ್ನು 5 MLAಗಳನ್ನು ಮೀಟಾಗಿದ್ದೇನೆ. ಯಾಕಂದರೆ ವಿಕಸಿತ್ ಭಾರತ್ 2047 ಅಂತ ಮೋದಿಯವರು ಹೇಳಿದರೆ ಅದು ವಿಕಸಿತ್ ಭಾರತ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ಎಲ್ಲ MP ಗಳು, ಎಲ್ಲ MLAಗಳು, ಎಲ್ಲ ಊರಿನವರು ಕೂಡ
ಅದೇ ರೀತಿ ಯೋಚಿಸಿದರೆ ಮಾತ್ರ ನಾವು ಮುಂದೆ ವಿಕಸಿತ್ ಭಾರತ್ ಮಾಡ್ಬೋದು ಅಂತೇಳಿ. ಜಸ್ಟ್ ಆ್ಯಸ್ ಎ ಕ್ವಶನ್, ಡು ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ವಿಕಸಿತ್ ಭಾರತ್ 2047? A simple question. Or what do you call as a developed country? It's a very simple question. You can ask Google uncle, you will get 5 or 6 different answers. What is the definition of Vikasit or a developed country? Why is it appropriate? If Savarkar has thought about freedom, Akhand Bharat, hundreds of years back, it is good to know people have fought for us. History is for education. Future is what you make out of it. So what I am going to tell you in the next 5-7 minutes, which Prasanna was kind enough to grant, is what is it that you can do in the Vikasit Bharat 2047 dream. What is the role of engineers in shaping Vikasit Bharat 2047? As engineering students, you are just not learners, but you are the architects of future. Your innovations, designs, solutions will be the cornerstone upon which Vikasit Bharat will grow, or Vikasit Bharat will be built. What are the areas of contribution? I can actually make it into a 3-hour session, but we will try to do it in 5 minutes. So should there be any opportunity, I'll definitely come and give you a 3-hour lecture on this. What are the areas where you can actually concentrate? Sustainable infrastructure, developing green buildings, smart cities, renewable energy systems, and minimize environment impact. Second one is on the priority, which is obviously being talked about by the Prime Minister and the central government, is digital transformation. Harnessing AI, IoT, data analytics to drive efficiency, productivity, and innovation. Third one, which is going to be extremely important, as you grow, you will see majority of our people who are 70s, 80s are also becoming old. And the life expectancy of a developed country is far more than a developed country. So obviously, there's heavy or very high potential. In fact, I have already worked on a old age home in Puttur. You must have seen near Kabaka, just about in Mura. We have accommodated 50. We are now planning a old age home near Polali temple with the capacity of 150 to 250. So what I am actually trying to say, healthcare and biotechnology will be also advancing the medical research using AI, developing affordable healthcare, particularly for senior citizens, and improving quality of life. That is the third. The fourth one is environmental sustainability, which is again going to be extremely important. You must have seen in the last 2-3 years, extreme. In fact, when I am actually presenting Vision 2047, I am very clearly telling that beyond NH66, that means between the sea and NH66, there should not be any development. Because in all probability, 25 years from now, you will not see that sea coast. It will possibly come near to the NH66. Let us visualize that and take action as intelligent human beings. What are the challenges and opportunities? While the path is very promising, let me tell you that it is full of challenges. What are the challenges? Challenges will be resource constraints. We may not have the capital to invest. We may have to balance the technological advances with the environment concerns. You can't do everything at a time. You need to see whether Mother Earth is able to take all the advancements what we are proposing. But these challenges can be converted into opportunities. So what are we supposed to do? Your ability to think creatively, collaborate. Remember, you can't be a hero. There is no hero in 21st century. You need to act
with a team. You need to work with the team. You need to harness the energy of the team. So work with them and keep adapting to these changes, because when we graduated in 1983, the changes were very incremental. It is very, very small incremental change. Today we are talking about electric cars. In all probability, in the next 2 years, it will change to hydrogen cars. Or maybe cars run on water. You never know. These are called discontinuous changes. Changes which are not linear in nature, but they are jumping, sometimes 10 years forward. So you need to be very much prepared to make sure that you adopt. So what are the lessons for you as young engineers? Stay curious. Keep learning. The future belongs to lifelong learners. Stay updated and with the latest technologies. In fact, when I was reading this after the daily puja today, the sentence which I keep repeating every day to remind myself that I need to continuously learn, I do pray. Namaste Sharada Devi Kashmira Puravasini Twamahe Prartaye Nitya Vidyadanam Cha Dehime. What does it mean? Please give me education every day. You should be a learner for life. So please make sure 21st century, what you learned yesterday can become obsolete tomorrow. So please make sure you keep learning. Second is, I always see this as a real problem with all our people. And I was known to break this. This is called problem discussion. We always discuss problems. We never discuss solutions. As a boss, I was one of the youngest presidents in the world at the age of 44 in Singapore, controlling 15 countries. But I will never allow a staff to come to me with a problem. I will say, please come with 3 solutions for the same problem. Then I will discuss, so that they also get trained in solving the problem. So let's be very clear. Develop problem-solving skills. Don't discuss problems, discuss solutions. Third is cultivate collaboration, communication. Share. Please make sure whatever you learn, whatever you earn, you share. You will really be a good human being. The fourth one, embrace learning opportunity continuously. Innovation requires experimentation. Experimentation involves risk. Experimentation involves failure. Only request is don't repeat the failure. Learn from the failure and move forward. What is the real conclusion? I really want to put this into all of you. Let me repeat what I have said in 3 words. Vikasit Bharat 2047 vision presents a complete, compelling picture of the future, one that is driven by innovation, sustainability, and technological advancement. As engineering students, you are on the forefront of this transformation. Now, most important thing, I want to take a pause here and read this sentence once again, because I possibly took 15 minutes to make this sentence for you. The future is not something you will enter. It is something you will create. Remember, you are at around 19, 20, 21. We are 60s, 70s. We may not be there to see 2047, but you will be there. So you can actually say that, okay, Vikasit Bharat will come in 2047, or the future is something that you are not going to enter, but it is something you will create with dedication, creativity, commitment, and making a positive impact. You can make a positive or a negative impact. Positive impact, you can shape a brighter and more sustainable
sustainable future for all of us. I wish you all the best in this journey. Let us make Vikasit Bharat 2047 as a gift to the memory of Veer Savarkar. When we see 2047, when we meet possibly, we should be able to say that this particular bija, the small thing which I have put in your mind has really become true 25 years or 20 years from now. Thank you very much for this opportunity and thanks a lot for the patient hearing. Thank you. ಯೋಜನೆಯ ಪ್ರಕಾರ ಈ ಸಭಾಂಗಣವನ್ನು ನಿರ್ಮಿಸಿಕೊಟ್ಟ ಗುತ್ತಿಗೆದಾರರಾದ ಶ್ರೀ ಹರಿಪ್ರಸಾದ್ ಪಡ್ಡಾಯೂರು ಅವರನ್ನು ಗೌರವಿಸುವಂತಹ ಕಾರ್ಯಕ್ರಮ. ಶ್ರೀ ಹರಿಪ್ರಸಾದ್ ಅವರು ವೇದಿಕೆಗೆ ಬರಬೇಕು. ಸಮಾರಂಭದ ಅಧ್ಯಕ್ಷರು ಅವರನ್ನು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಧನ್ಯವಾದಗಳು ಸರ್. ಇಂದಿನ ಈ ಸಮಾರಂಭದ ಅಧ್ಯಕ್ಷರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ಇವರು ವಿದ್ಯಾವರ್ಧಕ ಸಂಘದ ಬೆನ್ನೆಲುಬು, ನಮ್ಮೆಲ್ಲ ಪ್ರೇರಕ ಶಕ್ತಿ. ಈಗ ಪ್ರೀತಿಯ ಡಾಕ್ಟರಿಂದ ಅಧ್ಯಕ್ಷೀಯ ನುಡಿಗಳು. दामोदर सावरकर जी की जय श्री राम. ತುಂಬ ದಿನದ ನಿರೀಕ್ಷೆ, ಆಸೆ, ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಥವಾ ಬರುವಂಥ ಎಲ್ಲ ಅತಿಥಿಗಳಿಗೆ ಒಂದು ಸ್ವಭಾವನ ಇರಬೇಕು ಅಂತ, ಅದನ್ನು ಇವತ್ತು ಪೂರೈಸಿದೆ. ಅದರ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಒಬ್ಬ ಕ್ರಾಂತಿಕಾರಿ ಇಂಜಿನಿಯರ್, ಪದ್ಮಶ್ರೀ ಕೇಳಿ ಬೇಡಿ ಆಮೇಲೆ ಅರ್ಜಿ ಸಲ್ಲಿಸಿ ಪಡ್ಕೊಂಡಿರೋದಲ್ಲ, ಅವರ ಕಾರ್ಯವನ್ನು ಗುರುತಿಸಿ ಸರ್ಕಾರ ಅವರಿಗೆ ಪದ್ಮಶ್ರೀ ಆ ಒಂದು ದೊಡ್ಡ ಬಿರುದನ್ನು ಕೊಟ್ಟಿದೆ ಅಂತ ಗಿರೀಶ್ ಭಾರದ್ವಾಜರವರೇ 2047ಕ್ಕೆ ಕರಾವಳಿ, ವಿಕಸಿತ ಕರಾವಳಿ ಅಂತ ಹೇಳುವಂಥ ಕನಸಿನ ಜೊತೆಯಲ್ಲಿ ಅವ್ರ ಹತ್ರ ಹೋಗಿ ಕೂತರೆ ಅದು ಮಾತ್ರ ಮಾತಾಡೋದು, ಅವರು ಬೇರೆ ಏನು ಮಾತಾಡೋದಿಲ್ಲ ಅವರು ಅಂತ ಚಂದ್ರಕಾಂತರಾವ್ ಇನ್ನು ಅವರೇ, ವೇದಿಕೆ ಮೇಲಿರುವಂತೆಲ್ಲ ಗಣ್ಯರೇ, ಎಲ್ಲ ಆತ್ಮೀಯ ಬಂಧುಗಳೇ, ವಿದ್ಯಾರ್ಥಿನಿಯರೇ, ಇಲ್ಲೊಂದು ವಿಷನ್ ಆ್ಯಂಡ್ ಮಿಷನ್ ಅಂತ ಶಬ್ದ ಉಪಯೋಗ ಮಾಡಿದ್ದಾರೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘಕ್ಕೆ ಒಂದು ವಿಷನ್ ಇದೆ. ಅದು ಬರೀ ವಿದ್ಯಾರ್ಥಿಗಳು ಅಂಕ ಗಳಿಸಬೇಕು, ರ್ಯಾಂಕ್ ಗಳಿಸಬೇಕು, ಸಂತೋಷ, ರ್ಯಾಂಕ್ ಗಳಿಸಿರುವಂಥದ್ದನ್ನು ಗುರುತಿಸಿದೆ. ಅಷ್ಟಕ್ಕೆ ಸೀಮಿತವಾಗಿಲ್ಲ ನಮ್ಮದು. ನಮ್ಮ ವಿಷನ್ನಲ್ಲಿ ಇಲ್ಲಿರುವಂಥ ಒಬ್ಬೊಬ್ಬ ವಿದ್ಯಾರ್ಥಿ ಕೂಡ ಈ ದೇಶಕ್ಕೋಸ್ಕರ ಏನಾದ್ರು ಮಾಡ್ತಾನ, ಸಮಾಜಕ್ಕೋಸ್ಕರ ಬದುಕ್ತಾನ ಅಂತ ಹೇಳುವಂಥ ಚಿಂತನೆ ಇಟ್ಕೊಂಡಿರುವಂಥದ್ದು. ಅದಕ್ಕೆ ಬೇಕಾಗಿರೋ ಒಂದು ದೊಡ್ಡ ಮಿಷನರೀಸ್ ಶಬ್ದ ನಾವು ಕೇಳಿದ್ದೇವೆ. ಆದರೆ ಯಾರನ್ನು ಕೇಳಿದ್ದೇವೆ ಅಂದರೆ ಕ್ರಿಶ್ಚಿಯನ್ ಮಿಷನರೀಸ್ ಅಂತ ಕೇಳಿದ್ದೇವೆ ನಾವು. ಒಂದು ಧ್ಯೇಯಕ್ಕೋಸ್ಕರ ಬದುಕುವಂಥ ಜನಗಳು ಅವರು ಮಿಷನರೀಸ್ ಅಂತ. ಅದಕ್ಕೋಸ್ಕರ ನಾವೇನಾದರೂ ಈ ದೇಶಕ್ಕೋಸ್ಕರ ಬದುಕ್ತೇವಾ ಅಂತ ಹೇಳುವಂಥ ಚಿಂತನೆಯನ್ನು ಇಟ್ಕೊಂಡಿರೋದು ಅದು ವಿಷನ್ ಆ್ಯಂಡ್ ಮಿಷನ್. ಇವತ್ತದು ಸಾಕಾರಗೊಳ್ತಾ ಇದೆ ಅಂತ ಅನಿಸಿತ್ತು ನನಗೆ. ನಾವಿಲ್ಲಿ ಬಂದ ತಕ್ಷಣ ಸಾವರ್ಕರ್ ಜೀವನದ ಬಗ್ಗೆ ಒಂದು ನಾಟಕ ಪ್ರಸ್ತುತಪಡಿಸಿದರು. ಒಂದು 20-22 ನಿಮಿಷದ ಒಳಗೆ ಏನು ಒಂದು ಸಂದೇಶ ವಿದ್ಯಾರ್ಥಿಗಳಿಗೆ ಬಂದಿರುವಂಥ ಬಂಧುಗಳಿಗೆಲ್ಲ ಕೊಡ್ಬೋದಾ, ಅದನ್ನು ಕೊಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಅವರು. ವಿನಾಯಕ ದಾಮೋದರ್ ಸಾವರ್ಕರ್ ಎಲ್ಲರ ಹಾಗಿರಲಿಲ್ಲ.
ಅವರಿಗೆ ಹುಟ್ಟಿನಲ್ಲೇ ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಆಸಕ್ತಿ. ಅವರು 12 ವರ್ಷ ಆಗಿದ್ದಂಥ ಸಂದರ್ಭದಲ್ಲಿ ಚಾಪೇಕರ್ ಬಂಧುಗಳು, ಅಣ್ಣ ತಮ್ಮಂದರು 3 ಜನ ದೇಶಕ್ಕೋಸ್ಕರ ಹೋರಾಟ ಮಾಡಿದರು. ಅವರನ್ನು ಬ್ರಿಟಿಷರು ಗಲ್ಲಿಗೇರಿಸಿದರು. ಇವರು ದಿನ ಒಂದು ದೇವರನ್ನು ಪೂಜೆ ಮಾಡ್ತಾಯಿದ್ರು. ಆ ದೇವರು ಯಾರು ಅಂತ ಕೇಳಿದ್ರೆ ಅಷ್ಟಭುಜಾದೇವಿ. 8 ಕೈಯಲ್ಲಿ 8 ಬೇರೆ ಬೇರೆ ಅಸ್ತ್ರಗಳನ್ನು ಇಟ್ಕೊಂಡಿರುವಂಥವಳು. ಅದು ತಲವಾರಿದೆ, ಈಟಿ ಇದೆ, ಬರ್ಚಿ ಇದೆ, ಬಿಲ್ಲಿದೆ. ಅದಕ್ಕೋಸ್ಕರ ಕೂತಂಥ ಹುಡುಗ 12 ವರ್ಷದವ ಒಂದು ದಿವಸ ಕೇಳಿಬಿಟ್ಟ ಅವಳ ಹತ್ರ, ಅಲ್ಲ ನೀನು ದಿನ ನಾನು ನಿನಗೆ ಪ್ರಾರ್ಥನೆ ಮಾಡ್ತೇವೆ, ನೀನು ಸುಮ್ಮನೆ ಕೂತ್ಕೊಂಡಿದ್ಯಲ್ಲ, ಆ ಅಸ್ತ್ರಗಳನ್ನ ಹಿಡ್ಕೊಂಡು ಏನು ಮಾಡ್ತೀಯ ನೀನು? ಆ ಅಸ್ತ್ರಗಳನ್ನ ನನಗೆ ಕೊಡು. 12 ವರ್ಷದ ಬಾಲಕ ಹೇಳ್ತಾ ಇರೋದು. ನಾನು ಯಾರು ದೇಶದ್ರೋಹಿಗಳಿದ್ದಾರೆ, ಯಾರು ನಮ್ಮ ಮೇಲೆ ಅತ್ಯಾಚಾರ ನಡೆಸ್ತಾ ಇದ್ದಾರೆ ಅಂಥ ಬ್ರಿಟಿಷರ ವಿರುದ್ಧ ನಾನು ಹೋರಾಟ ಮಾಡ್ತೇನೆ ಅಂತ ಹೇಳಿದಂಥ ವ್ಯಕ್ತಿ ವಿನಾಯಕ ದಾಮೋದರ ಸಾವರ್ಕರ್. ಅದಾದ ಮೇಲೆ ಈಗಿಲ್ಲಿ ನೀವು ಘಟನೆ ನೋಡಿದ ಹಾಗೆ ತನ್ನ ಹಾಗೆ ಯೋಚನೆ ಮಾಡಬೇಕು ಅಂತ ಹೇಳುವಂಥ ಒಂದಷ್ಟು ಮಿಷನರೀಸ್ಗಳನ್ನು ತಯಾರು ಮಾಡಿದವನು. ಅದಕ್ಕೆ ಅಭಿನವ ಭಾರತ್ ಅಂತ ಹೆಸರಿಟ್ಟ. ಅಂಥವರನ್ನೆಲ್ಲ ಸೇರಿ ದೇಶಕ್ಕೋಸ್ಕರ ಕೆಲಸ ಮಾಡೋಣ ಅಂತ. ಸ್ವಲ್ಪ ವರ್ಷಗಳ ಹಾಗೆ ದಾಟಿತು. ಅವನ ಮನಸ್ಸಿಗೆ ಅನಿಸಿತು, ಇಂಗ್ಲೀಷರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ಇಲ್ಲಿ ಒಂದು ಹೋರಾಟ ನಡೀತಾ ಇದೆ, ಅನೇಕ ವರ್ಷಗಳಿಂದ ದಶಕಗಳಿಂದ ಹೋರಾಟ ನಡೀತಾ ಇದೆ. ಒಂದು 750 ವರ್ಷ ಮುಸಲ್ಮಾನರ ಆಕ್ರಮಣ, ಅದಾದ ಮೇಲೆ ಇವರ ಆಕ್ರಮಣ, ಕ್ರಿಶ್ಚಿಯನ್ರು ಬೇರೆ ಬೇರೆ ರೂಪದಲ್ಲಿ ಬಂದ ಆಕ್ರಮಣ, ಅದು ನಡೀತಾ ಇದೆ. ಹೋರಾಟ ಎಲ್ಲಿ ಆಗ್ತಾ ಇರೋದು? ಹೋರಾಟ ನಮ್ಮ ದೇಶದ ಆಗ್ತಾ ಇರೋದು. ನಷ್ಟ ಯಾರಿಗೆ ಆಗ್ತಾ ಇರುವಂಥದ್ದು? ನಮಗೆ ನಷ್ಟ ಆಗ್ತದೆ. ಯುದ್ಧದ ಕಲೆ ಅದಲ್ಲ ಅಂತ. ಯುದ್ಧ ಆಗಬೇಕಾಗಿರೋದು ವೈರ ರಾಷ್ಟ್ರದ ನೆಲದಲ್ಲಿ, ಅಲ್ಲಿ ಯುದ್ಧ ಮಾಡಬೇಕು. ಅದಕ್ಕೋಸ್ಕರ ಇವ ಯೋಚನೆ ಮಾಡಿದ, ನಾನು ಇಂಗ್ಲೆಂಡಿಗೆ ಹೋಗಬೇಕು ಅಂತ. ಹಾಗೋ ಹೀಗೋ ಸ್ಕಾಲರ್ಶಿಪ್ ಸಿಕ್ತು, ಇಂಗ್ಲೆಂಡಿಗೆ ಹೋದರು. ಇಂಗ್ಲೆಂಡಿಗೆ ಹೋದಾದ ಮೇಲೆ ಅಲ್ಲಿನೂ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅದು ಬ್ಯಾರಿಸ್ಟರ್ ಪದವಿ ಪಡಿಬೇಕು ಅಂತ ಇಂಗ್ಲೆಂಡಿಗೆ ಹೋದರೂ ಕೂಡ ಅವರ ಮನಸ್ಸಿನಲ್ಲಿದ್ದಂಥದ್ದು ಈ ದೇಶಕ್ಕೋಸ್ಕರ ಇಲ್ಲಿ ಕೂತ್ಕೊಂಡು ಹೋರಾಟ ಮಾಡಬೇಕು ಅಂತ. ಸಿಂಹದ ಗುಹೆಗೆ ಹೋಗಿ ಹೋರಾಟ ಮಾಡುವಂಥದ್ದು ಎಂಥ ಕೆಚ್ಚಿರ್ಬೋದು ನೀವು ಯೋಚನೆ ಮಾಡಿಕೊಳ್ಳಿ. ಅದಕ್ಕೋಸ್ಕರ ಪುನಃ ಈ ಅಭಿನವ ಭಾರತವನ್ನು ಅಲ್ಲಿ ಬೆಳೆಸಿ, ಅಲ್ಲಿ ಒಂದಷ್ಟು ಜನ ತರುಣರು ಯಾರಿದ್ದಾರೆ ಅವ್ರನ್ನ ಸೇರಿಸ್ತಾ ಹೋದ. ಒಂದು ದಿವಸ ಒಬ್ಬ ಹುಡುಗ, ಇಲ್ಲಿ ಅದನ್ನು ತೋರಿಸಿದ್ರು, ಮದನ್ಲಾಲ್ ಧಿಂಗ್ರಾ ಅಂತ. ಅವನು ಸ್ವಲ್ಪ ಗಟ್ಟಿ ಇದ್ದ, ಇಷ್ಟು ತೆಳ್ಳಗೆ ಇರಲಿಲ್ಲ ಇಲ್ಲಿದ್ದ ಹಾಗೆ. ನೀವು ಆಯ್ಕೆ ಮಾಡಿದಂಥ ವಿದ್ಯಾರ್ಥಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ತಿಲಕರು ಸ್ವಲ್ಪ ತೆಳ್ಳಗಿದ್ರು, ಅದಕ್ಕೆ ದಪ್ಪದ ಹುಡುಗರು ನೀವು ಆಯ್ಕೆ ಮಾಡಿದ್ದೀರಾ. ಪರವಾಗಿಲ್ಲ, ಚೆನ್ನಾಗಿದೆ, ಅದು ಬೇರೆ ವಿಷಯ. ಅವನು ತುಂಬ ಶ್ರೀಮಂತ. ಅವನು ಇಲ್ಲಿಗೆ ಬಂದಿದ್ದಾನೆ ಇಂಗ್ಲೆಂಡಿಗೆ, ಮಜಾ ಮಾಡಿದವನು, ಬರೀ ಮಜಾ ಮಾಡಿದವನು. ದಿನ ಬೆಳಿಗ್ಗೆ ಅವನು ಎದ್ದು ಬಿಟ್ಟು ಏಳುವುದೇ 8-9 ಗಂಟೆಗೆ ಎದ್ದು ಅವನು ಹೊರಗೆ ಬರಬೇಕಾದ್ರೆ ಬಾತಿನಲ್ಲಿ ಅಂತ ಟಬ್, ಅದರಲ್ಲಿ ಸ್ನಾನ, ಆಮೇಲೆ ಸ್ನೋ ಪೌಡರು ನೀವು ಮಾತ್ರ ಹಾಕಿದ್ದದಲ್ಲ ಹುಡುಗಿಯರು, ಅವನು ಹಾಕ್ತಾಯಿದ್ದ ಅವಾಗ. ಹೀಗೆ ಮಾಡ್ತಾ ಹುಡುಗಿಯರ ಹಿಂದೆ ತಿರುಗುತ್ತಾ ಇದ್ದಂಥ ಒಬ್ಬ ಹುಡುಗ, ಸಿನಿಮಾ ಹಾಡುಗಳನ್ನ ಹೇಳಿ. ಅವನು ಒಂದು ದಿವಸ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ಹೋಗಬೇಕಾದ್ರೆ ಒಂದು ಕಟ್ಟಡದ ಒಳಗಿನಿದ್ದು ಯಾರೋ ಒಬ್ಬರು ಭಾಷಣ ಮಾಡೋದು ಕೇಳಿದೆವ. ಮುಂದಕ್ಕೆ ಹೋದವನು ವಾಪಸ್ಸಿಂದ ಬಂದ. ಇಣಕಿದ್ರೆ ಒಂದು 10-25 ಜನ ತಗೊಂಡಿದ್ದಾನೆ. ಒಬ್ಬ ಕುರ್ಚಿಯಲ್ಲಿ ಕೂತು ಭಾಷಣ ಮಾಡ್ತಾಯಿದ್ದಾನೆ. ಇವನಿಗೆ ಆ ಭಾಷಣ ತುಂಬ ಖುಷಿ ಆಯಿತು. ಒಳಗೆ ಹೋಗ್ಲಿಕ್ಕೆ ಧೈರ್ಯ ಬರಲಿಲ್ಲ. ಆ ಭಾಷಣ ಮುಗಿದ ಮೇಲೆ ಎಲ್ಲರೂ ಹೋದ ಮೇಲೆ ಇವನು ಒಳಗೆ ಹೋದ. ಇವನು ಹೇಳಿದ, ನಾನು ನಿಮ್ಮ ಭಾಷಣ ಕೇಳಲಿಕ್ಕೆ ಬರ್ಬೋದಾ ಅಂತ. ಈ ಮನುಷ್ಯ ಕಾಯ್ತಾ ಇದ್ದ, ವಿನಾಯಕ ದಾಮೋದರ ಸಾವರ್ಕರ್. ಅದಕ್ಕೋಸ್ಕರ ಬಾ ಮರದಿ ಅಂತ ಹೇಳಿದ. ಮರುದಿವಸ ಅವನು ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ. ಪೂರ್ತಿ ಅವನ ದೃಷ್ಟಿಕೋನನೇ ಬದಲಾಯಿತು. ಅವನು ಮಿಷನರಿ ಆದವನು. ಅವನಿಗೆ ಒಂದು ವಿಷನ್ ಸಿಕ್ತು ಅವನಿಗೆ. ಅದಕ್ಕೋಸ್ಕರ ಹೋರಾಟ ಮಾಡ್ತಾ ತುಂಬ ದಿವಸ ಆದಮೇಲೆ ಅವನು ಕೇಳಿದ, ಅಲ್ಲ ನಾನು ಹೀಗೆ ಇಷ್ಟೇನ ಹೋರಾಟ ಅಂದರೆ ದೇಶಕ್ಕೋಸ್ಕರ? ಆವಾಗ ಸಾವರ್ಕರ್ಗೆ ಅನಿಸಿತು ಇವನು ತಯಾರಾಗಿದ್ದಾನೆ ಅಂತ. ಅದಕ್ಕೋಸ್ಕರ ಅವನು ಹೇಳಿದ್ದು, ಈಗ ಸಮಯ ಸರಿ ಬಂದಿದೆ, ಆ ದೇಶದ್ರೋಹಿ ಕರ್ಜನ್ ವಾಯ್ಲೆ ಯಾರಿದ್ದಾನೆ ಅವನನ್ನು ಮುಗಿಸಿಬಿಡು ಅಂತ. ಮುಗಿಸಿಬಿಡೋದು ಹೇಗೆ? ಅದು ಸುಲಭ ಅಲ್ಲಲ್ಲ. ಮುಗಿಸಿಬಿಡಬೇಕಾದ್ರೆ ರಿವಾಲ್ವರಿಂದ ಹೊಡಿಬೇಕು.
ರಿವಾಲ್ವರ್ ಅದಕ್ಕೋಸ್ಕರ ತರಿಸ್ಕೊಂಡ, ರಿವಾಲ್ವರ್ಗೆ ಅಭ್ಯಾಸ ಮಾಡಿದ. ಅದಾದ ಮೇಲೆ ಅವನು ಒಂದು ದಿವಸ ಒಂದು ಕ್ಲಬ್ಬಿಗೆ ಬರೋದಿತ್ತು ಭಾರತ ಬಿಟ್ಟು. ಭಾರತದಲ್ಲಿ ಅತ್ಯಂತ ಕೆಟ್ಟದಾಗಿ ನಡ್ಕೊಳ್ತಾ ಇದ್ದಂಥ ಕರ್ಜನ್ ವಾಯ್ಲಿ. ಅದಕ್ಕೋಸ್ಕರ ಅದರ ಒಳಗೆ ಹೋಗಬೇಕು, ಕ್ಲಬ್ಬಿನ ಒಳಗೆ ಹೋಗಬೇಕಾದ್ರೆ ಇವನ ಅಪ್ಪನ ಹೆಸರಿನಲ್ಲಿ ಒಂದು ಪಾಸ್ ತಗೊಂಡ, ಒಳಗೋದ. ಅವನ ಹೆಂಡತಿ ಒಂದು ಸ್ವಲ್ಪ ಹೊತ್ತಾದ ಮೇಲೆ ಅವರು ಒಳಗೆ ಬರ್ತಾ ಇರಬೇಕಾದ್ರೆ ಇವನು ನೋಡಿದ ತಕ್ಷಣ ಅವನಿಗೆ ಪರಿಚಯ ಇದೆ. ಹಲೋ ಮದನ್ ಲಾಲ್ ಧಿಂಗ್ರಾ, ಹೌ ಆರ್ ಯು ಅಂತ ಕೇಳಿದ. ಇವನು ಜೇಬಿನ ಒಳಗೆ ಕೈ ಇಟ್ಕೊಂಡಿದ್ದ, ಜೇಬಿನಿಂದ ಕೈ ತೆಗಿಬೇಕಾದ್ರೆ 6 ಗುಂಡಿದ್ದಂಥ ರಿವಾಲ್ವರ್ ಅದು. ತಕ್ಷಣ ತೆಗೆದು ಹೊಡೆದೇ ಬಿಟ್ಟು ಡಮ್ 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 ಅಂತ ಹೊಡೆದೇ ಬಿಟ್ಟ. ಅವನು ಬಿದ್ದ ತಕ್ಷಣ ಅಲ್ಲಿದ್ದಂಥ ಕ್ಲಬ್ಬಿನಲ್ಲಿದ್ದಂಥ ಜನ ಎಲ್ಲ ಓಡಿದು. 1 ನಿಮಿಷದೊಳಗೆ ಅಲ್ಲಿ ಅಂಥ ವ್ಯವಸ್ಥೆ ಇದೆ. ಡಾಕ್ಟ್ರು ಬಂದರು, ಪೊಲೀಸರು ಬಂದರು, ನೋಡಿದಾಗ ಇಲ್ಲ, ಈ ಜನ ಹೋಗಿದೆ ಅಂತಾಯಿತು ಕರ್ಜನ್ ವಾಯ್ಲಿ. ಅದಾದ ಮೇಲೆ ಅತ್ಲಾಗಿಲ್ಲ ನೋಡ್ಬೇಕಾದ್ರೆ ಒಂದು ಸ್ವಲ್ಪ ಮುಗುಳ್ನಾಗ್ತಾ ಇರೋದಂತ ಒಬ್ಬ ಧೀಮಂತ ಒಬ್ಬ ಹುಡುಗ ನಿಂತ್ಕೊಂಡಿದ್ದಲ್ಲ ಧಿಂಗ್ರಾ. ಡಾಕ್ಟ್ರಿಗೆ ಅನಿಸಿತು ಈ ಸಾಮಾನ್ಯ ಯಾರಿಗೂ ತೆಗೆದು ರಾಪ ಅಂತ ಒಂದು ಹೊಡೆದು ಬಿಟ್ಟರೆ ಮತ್ತೆ ನಮಗೆ ಅನಿಸ್ತದೆ ಚಚ ಅಂತ ಸ್ವಲ್ಪ ಹಾರ್ಟ್ ಬೀಟ್ ಹೆಚ್ಚಾಗ್ತದೆ. ಅದಕ್ಕೋಸ್ಕರ ಡಾಕ್ಟ್ರಿಗೆ ಅನಿಸಿತು ಇವನೇ ಹೊಡೆದಿರೋನು, ಹಾರ್ಟ್ ಬೀಟ್ ಹೇಗಿದೆ ನೋಡೋಣ ಅಂತ. ಪಲ್ಸು ಸಾಮಾನ್ಯ 72ರಿಂದ 80, 85, 88 ಹೀಗೆಲ್ಲ ಇರ್ತದೆ. ನೋಡಿದರೆ 120 ಪಲ್ಸ್ ಬೀಟ್. ಯಾರ್ದಂದರೆ ಧೀಂಗ್ರಂದಲ್ಲ, ಡಾಕ್ಟ್ರ್ ಪಲ್ಸ್ ಬೀಸ್ 122. ಅದಾದ ಮೇಲೆ ಪೊಲೀಸರು ಅವನು ಹಿಡ್ಕೊಂಡು ಹೋದರು. ಕೇಸ್ ಆಯಿತು. ಕೇಸ್ ಆದಮೇಲೆ 2 ಪ್ರಶ್ನೆ ಇಲ್ಲ, ಅವನಿಗೆ ಶಿಕ್ಷೆ ಆಯಿತು, ಮರಣದಂಡನೆ ಆಯಿತು. ಮರಣದಂಡನೆ ಹಿಂದಿನ ದಿವಸ, ನಾಳೆ ಮರಣದಂಡನೆ ಅಂತಾರೆ, ಹಿಂದಿನ ದಿವಸ ಅವ್ರು ಕೇಳ್ತಾರೆ ಜೈಲರು, ನಿನ್ನ ಕೊನೆಯ ಆಸೆ ಏನಾದ್ರು ಇದೆಯಾ ಅಂತ. ಎಲ್ಲರೂ ಹೇಳ್ತಾರೆ ನಾನು ತಂದೆ ನೋಡಬೇಕು, ತಾಯಿಯನ್ನು ನೋಡಬೇಕು, ಹೆಂಡತಿಯನ್ನು ನೋಡಬೇಕು, ಗಂಡನ ನೋಡಬೇಕು, ಹೀಗೆ ಏನೇನೋ ಹೇಳ್ತಾ ಇರ್ತಾರೆ. ಇವನ ಹತ್ರ ಹೇಳಿದೆ. ಇವನು ಹೇಳಿದ ನನಗೆ ಒಂದು ಪತ್ರ ಇದೆ, ಅದನ್ನು ಓದಬೇಕು. ಜೈಲರಿಗೆ ಖುಷಿ ಆಯಿತು, ಇನ್ನು ಆ ತಲೆ ಬಿಸಿ ಇಲ್ಲ ಅಲ್ಲ ಅಂತ ಯಾರನ್ನು ಕರ್ಕೊಂಡು ಬರೋದು. ಆ ಪತ್ರದಲ್ಲಿ ಏನಿತ್ತು ಅಂತ ಹೇಳಿದರೆ ಅವನು ಹೇಳಿದ್ದಾನೆ, ನಾನು ಕರ್ಜನ್ ವಾಯ್ಲಿಯನ್ನು ಕೊಂದಿರುವಂಥದ್ರ ಬಗ್ಗೆ ನನಗೆ ಪಶ್ಚಾತ್ತಾಪನೇ ಇಲ್ಲ ಅಂತ. ಯಾವುದೋ ಒಂದು 3-4 ಸಾವಿರ ಮೈಲು ದೂರದಿಂದ ಬಂದು ಈ ದೇಶವನ್ನು ತುಳಿತಾರಲ್ಲ, ಈ ಧರ್ಮಕ್ಕೆ ಅನ್ಯಾಯ ಮಾಡ್ತಾರಲ್ಲ, ಯಾರು ಈ ದೇಶವನ್ನು ತುಳಿತಾರೋ ಅವನು ನನ್ನ ರಾಮನನ್ನು ತುಳಿದ ಹಾಗೆ, ಯಾರು ಈ ಧರ್ಮಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೋ ಕೃಷ್ಣನ ಮೇಲೆ ಅತ್ಯಾಚಾರ ಮಾಡಿದ ಹಾಗೆ, ಅದಕ್ಕೋಸ್ಕರ ನಾನು ಗುಂಡು ಹಾಕಿದ್ದೇನೆ ಅಂತ ಹೇಳಿಬಿಟ್ಟು ಅವನು ಹೇಳ್ತಾನೆ, ಅಮ್ಮ ನಿನಗೆ ಕೊಡಲಿಕ್ಕೆ ನನ್ನ ಹತ್ರ ಏನಿಲ್ಲ, ಒಂದು ಸ್ವಲ್ಪ ರಕ್ತ ಇದೆ, ಅದನ್ನು ಮಾತ್ರ ನಿನ್ನ ಪಾದಗಳಿಗೆ ಅರ್ಚನೆ ಮಾಡ್ತೇನೆ. ಆದರೆ ಒಂದು ಕಂಡೀಷನ್, ಆ ಕಂಡೀಷನ್ ಏನಪ್ಪ ಅಂತ ಕೇಳಿದರೆ, ಭಾರತದಲ್ಲಿರುವಂಥ ನಾವು ಹಿಂದೂಗಳು ಯಾರಿದ್ದೇವೆ, ನಮಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇದೆ. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಹುಟ್ಟಿ ಬರ್ತೇನೆ. ನಾನು ಹುಟ್ಟಿ ಬರಬೇಕಾದ್ರೆ ಎಲ್ಲಿ ಬರಬೇಕು ಅಂತ ಕೇಳಿದರೆ ನಿನ್ನ ಗರ್ಭದಲ್ಲೇ ಬರಬೇಕು ನಾನು. ಆವಾಗಲೂ ನಾನು ಇಂಗ್ಲೀಷರ ವಿರುದ್ಧ ಹೋರಾಟ ಮಾಡ್ತೇನೆ. ಆವಾಗ ಆಗಲಿಲ್ಲ, ಮತ್ತೊಮ್ಮೆ 100 ಬಾರಿ ಆದರೂ ನಾನು ಬರ್ತೇನೆ. ಈ ದೇಶದ್ರೋಹಿ ರಾಕ್ಷಸಿ ಜನರನ್ನು ಇಲ್ಲಿ ಹೊರಗಡ್ತೇನೆ, ಅದಕ್ಕೆ ಅವಕಾಶ ಕೊಡು. ಅದನ್ನು ಬರೆದು ಕೊಟ್ಟಿರುವಂಥವ್ರು ವಿನಾಯಕ ದಾಮೋದರ್ ಸಾವರ್ಕರ್. ಚಿಂತನೆ ಅಂಥದ್ದೇ ಇದ್ದದ್ದು. ಅಂಥ ವ್ಯಕ್ತಿಗಳನ್ನು ವಿನಾಯಕ ದಾಮೋದರ್ ಸಾವರ್ಕರ್ ತಯಾರು ಮಾಡಿರುವಂಥದ್ದು. ಇಲ್ಲ ಕಳಿಸೋದ್ರ ಮೊದಲೇ ಅದರ ಮೇಲೆ ಬ್ಯಾನ್ ಆಯಿತು. ಮೊದಲೇ ಬಾರಿಗೆ ಪುಸ್ತಕ ಹೊರಗೆ ಬರೋದ್ರ ಮೊದಲೇ ಅದು ಬ್ಯಾನ್ ಆಯಿತು. ಅನೇಕ ಬಾರಿ ಇಲ್ಲಿದ್ದಂಥ ಕ್ರಾಂತಿಕಾರಿಗಳಿಗೆ ರಿವಾಲ್ವರ್ ಕಳಿಸ್ತಾ ಇದ್ರು. ರಿವಾಲ್ವರ್ ಕಳಿಸೋದು ಹೇಗೆ ಅಂತ ಕೇಳಿದರೆ, ದೊಡ್ಡ ದೊಡ್ಡ ಪುಸ್ತಕಗಳನ್ನು ಮಾಡೋದು, ಅದರೊಳಗೆ ರಿವಾಲ್ವರ್ನ ಸೈಜನ್ನಲ್ಲಿ ಅದನ್ನು ಕತ್ತರಿಸುವುದು, ಅದರ ಒಳಗೆ ರಿವಾಲ್ವರ್ ಇಟ್ಟು ಕಳಿಸ್ತಾಯಿದ್ರು. ಇಂಗ್ಲೀಷರಿಗೆ ಗೊತ್ತಾದ ಮೇಲೆ ಒಂದು ದಿವಸ ಇವ್ರನ್ನ ಅರೆಸ್ಟ್ ಮಾಡ್ತಾರೆ, ಬಂಧನ ಮಾಡಿ ಅವರನ್ನು ಭಾರತಕ್ಕೆ ಕರ್ತಾ ಇರಬೇಕು. ಶಿಕ್ಷೆ ಕೊಡಬೇಕಾದ್ರೆ ಈ ಕೋರ್ಟ್ನಲ್ಲಿ ಕೊಡಬೇಕು. ಅದಕ್ಕೋಸ್ಕರ ಅವನನ್ನು ಹಡಗಿನಲ್ಲಿ ತರ್ತಾರೆ. ಹಡಗಿನಲ್ಲಿ ತಂದಾಗಲೂ ಸುಮ್ಮನೆ ಕೂತ್ಕೊಳ್ಳಿಲ್ಲ ನೋಡಿ ಅವರ ಯೋಚನೆ, ನಾನು ಬ್ರಿಟಿಷರ ಕೈದಿಯಾಗಿ ಇರಬೇಕಾ? ಇಲ್ಲ, ಖಂಡಿತ ಇಲ್ಲ ಅಂತ ಹೇಳಿ ಅವರು ಟಾಯ್ಲೆಟಿಗೆ ಹೋಗಬೇಕು ಅಂತ ಹೇಳಿ ಯೋಚನೆ ಮಾಡಿ, ಟಾಯ್ಲೆಟ್ನಲ್ಲಿ ಒಂದು ಕಿಟಕಿ ಇತ್ತು, ಅದಕ್ಕೊಂದು ಕನ್ನಡಿ. ಆ ಕನ್ನಡಿಯನ್ನು ಒಡೆದು ಸಮುದ್ರಕ್ಕೆ ಜಿಗಿದು. ಇವರು ಜಿಗಿದಾದ ಮೇಲೆ ಗೊತ್ತಾಯ್ತು ಅವರಿಗೆ ಇವನು ಜಿಗಿದಿದ್ದಾನೆ ಕೈದಿ ಅಂತ. ಅದಕ್ಕೋಸ್ಕರ ಗುಂಡು ಹಾಕ್ತಾ ಬಂದರು. ಅವನು ಈಜಿತ ಬಂದ, ಫ್ರಾನ್ಸಿನ ದಡಕ್ಕೆ ಬಂದ. ಅಲ್ಲಿ ಒಂದು ದೇಶ ಇನ್ನೊಂದು ದೇಶದ ವ್ಯಾಪ್ತಿಗೆ ಬಂದರೆ ಮೊದಲಿನವರು ಅವರನ್ನು ಹಿಡಿಯುವ ಹಾಗಿಲ್ಲ, ಕಾನೂನು ಆಗಿದೆ.
ಆದರೆ ಅಲ್ಲಿಯೂ ಲಂಚ ಕೆಲಸ ಮಾಡಿದಂತೆ. ಅದಕ್ಕೋಸ್ಕರ ಅವ್ರು ಹಿಡಿದ್ರು ಅವನನ್ನು. ಆಮೇಲೆ ಇಲ್ಲಿ ಕರ್ಕೊಂಡು ಬಂದರು. ಕರ್ಕೊಂಡು ನನ್ನ ಮೇಲೆ ಕೋರ್ಟಿಗೆ ಬಂದರು. ಕೋರ್ಟಲ್ಲಿ ವಾದ ವಿವಾದಗಳಾಯಿತು. ಆಮೇಲೆ ಅಲ್ಲಿದ್ದಂಥ ಜಡ್ಜ್ ಹೇಳಿದರು, ಇವನು ಭಾರಿ ದೊಡ್ಡ ದೇಶದ್ರೋಹದ ಕೆಲಸವನ್ನು ಮಾಡಿ. ದೇಶದ್ರೋಹ ಅಂದರೆ ಏನು? ದೇಶಕ್ಕೋಸ್ಕರ ಕೆಲಸ ಮಾಡೋದು ದೇಶದ್ರೋಹ. ನೋಡಿ ಎಂಥ ವಿಚಿತ್ರದಿಂದ ಈಗಲೂ ಇದೆ ಹಾಗೆ ಸ್ವಲ್ಪ. ಅದಕ್ಕೋಸ್ಕರ ಇವರಿಗೆ ದೇಶದ್ರೋಹಿ ಇವನು ಅಂತ ಹೇಳಿ 25 ವರ್ಷ ಅವನಿಗೆ ಶಿಕ್ಷೆ ಕೊಟ್ಟರು. ಜೀವಾವಧಿ ಶಿಕ್ಷೆ ಅಂತ ಅದಕ್ಕೆ ಹೆಸರು. ಅದಾದ ಮೇಲೆ ಇನ್ನೊಂದು ಕೇಸ್ ಕೊಟ್ಟರು ಅವನ ಮೇಲೆ. ಪುನಃ ಜಡ್ಜ್ ಬರೆದೆ ಇವನು ಇನ್ನೊಂದು ಜೀವಾವಧಿ ಶಿಕ್ಷೆ ಅಂತ. ಜಗತ್ತಿನ ಒಬ್ಬನೇ ಒಬ್ಬ ವ್ಯಕ್ತಿ 2 ಬಾರಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಿದ್ರೆ ಅದು ವಿನಾಯಕ ದಾಮೋದರ ಸಾವರ್ಕರ್. ಆವಾಗ ಅವ್ರು ಹೇಳಿದ್ರು ಭಾರಿ ಸಂತೋಷ ಆಗಿದೆ ನನಗೆ. ಯಾಕೆಂದರೆ ಒಂದು ಸಲ ಸತ್ತು ಮತ್ತೆ ಬದುಕುವುದು ತಾನೇ. ಜೀವಾವಧಿ ಒಂದು ಸತಿ ಮುಗಿಯಿತು, ಆಮೇಲೆ ಮತ್ತೊಮ್ಮೆ ಬದುಕುವುದು ಅಂದರೆ ಪುನರ್ಜನ್ಮದ ಚಿಂತನೆ. ಬ್ರಿಟಿಷರು ನಮ್ಮ ಚಿಂತನೆಯನ್ನು ಒಪ್ಪಿಕೊಂಡ್ರಲ್ಲ, ಅದು ಸಂತೋಷ. ಹಂತದಲ್ಲಿ ಭಾರತದ ಧರ್ಮ, ಭಾರತದ ಸಂಸ್ಕೃತಿ ಅವರಿಗೆ ಜೈಲಿಗೆ ಹಾಕಿದ್ರು. ಎಲ್ಲಿ ಜೈಲಿಗೆ ಹಾಕಿದರು ಅಂತ ಕೇಳಿದರೆ, ಅಂಡಮಾನ್ನಲ್ಲಿದ್ದಂಥ ಕರಾಳವಾದಂಥ ಜೈಲಿಗೆ ಕರ್ಕೊಂಡೋದ್ರು. ಕರ್ಕೊಂಡು ಹೋಗಬೇಕಾದ್ರೆ ಭಾರಿ ಹಿಂಸೆ. ಹಡಗಿನಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ 10 ಜನ ಇರುವಂಥ ಕೋಣೆ ಒಳಗೆ ಒಂದು 50 ಜನರನ್ನು ತುಂಬಿಸಿದರು. ಮೂತ್ರ ಮಾಡೋದಲ್ಲಿ ಅದರ ಒಳಗೆ, ಪಾಯ್ಖಾನ ಮಾಡೋದಲ್ಲಿ ಅದರ ಒಳಗೆ. ಎಂಥ ಅವಸ್ಥೆ ಇರ್ಬೋದು ನೀವು ಯೋಚನೆ ಮಾಡಿ. ಅದಾದ ಮೇಲೆ ಇಲ್ಲಿ ಜೈಲಿಗೆ ಹೋದರು. ಇಲ್ಲಿ ಸಿಕ್ಕಿದಲ್ಲ, ಅವನು ಡೇವಿಡ್ ಬ್ಯಾರಿ ಅಂತ ಒಬ್ಬರ ಪರಿಚಯ ಮಾಡಿಕೊಟ್ರು. ಅವನು ಅಲ್ಲಿಯ ಇನ್ಸ್ಪೆಕ್ಟ್ರು, ಅವನು ದಾಂಡಿಗ. ಅವನು ಬಂದಾಗ ಎದುರಿನಲ್ಲಿ ಇವ ಸಿಕ್ಕಿದ. ಇವನ ಕುತ್ತಿಗೆಯಲ್ಲಿ ಒಂದು ಬಿಲ್ಲೆ ಇದೆ, ಅದರಲ್ಲಿ ಬರೆದಿದ್ದಾರೆ 1910 1960 ಅಂತ. ಅಂದರೆ 50 ವರ್ಷ ಇಲ್ಲೇ ಇರ್ತೀಯ ಮಗ ನೀನು ಅಂತ ಡೇವಿಡ್ ಬ್ಯಾರಿ ಹೇಳಿದ. ನೀನು 50 ವರ್ಷ ಇಲ್ಲೇ ಇರ್ತೀಯ ಅಂತ. ಆಗ ಸಾವರ್ಕರ್ ಹಾಗಿದ್ರು ನೋಡಿ. ಸಾವರ್ಕರ್ ಹೇಳಿದ, ಅಲ್ಲಯ್ಯ ನಾನಿರುವುದಲ್ಲ, ನೀವು ಇಂಗ್ಲೀಷಲ್ಲಿ ಇರ್ತೀರಾ 50 ವರ್ಷ, ಈ ದೇಶದ ಇರೋದಿಲ್ಲ ನೀವು. ಎಂಥ ವಿಶ್ವಾಸ ನೋಡಿ ಆ ಮನುಷ್ಯನಿಗೆ. ಎಲ್ಲ ಚಿತ್ರಹಿಂಸೆಯನ್ನು ಅನುಭವಿಸಿದರು. ಅದು ಗಾಣ ಎಣ್ಣೆ ಇದಾಗಿರ್ಬೋದು, ಅಥವಾ ತೆಂಗಿನ ನಾರು ತೆಗೆಯುವಂಥದ್ದು ಇರ್ಬೋದು, ಇಂಥದ್ದು ಎಲ್ಲ ಶಿಕ್ಷೆನೂ. ಆದರೆ ಅಲ್ಲಿ ಒಂದು ಬದಲಾವಣೆ ಅಂತಂದರು. ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅಲ್ಲಿದ್ದವರಿಗೆ ಹೂಳು ಹುಪ್ಪಟೆಗಳು ಇಡುವಂಥ ಅನ್ನ ಕೊಡ್ತಾಯಿದ್ರು, ಎಲೆಗಳನ್ನು ಕತ್ತರಿಸಿ ಪದಾರ್ಥ ಅಂತ ಹೇಳಿ ಕೊಡ್ತಾಯಿದ್ರು. ಅದರ ವಿರುದ್ಧ ಒಂದು ಹೋರಾಟ ನಡೀತು. ಇನ್ನೂ ಒಂದು ಮಜಾದ ಸಂಗತಿ ಏನಿತ್ತು ಅಂತ ಕೇಳಿದ್ರೆ, ಮುಸಲ್ಮಾನರಿದ್ದರು ತುಂಬ ಜನ. ಎಲ್ಲ ಕಳ್ಳರು ದರೋಡೆಕೋರರು ಇರುವಂಥ ಜಾಗದಲ್ಲಿ ಒಬ್ಬ ದೇಶಕ್ಕೋಸ್ಕರ ಕೆಲಸ ಮಾಡಿದಂಥ ಸಾವರ್ಕರನಲ್ಲಿ ತುಂಬಿಸಿದರು. ಇವರು ಯೋಚನೆ ಮಾಡಿದರು, ಅಲ್ಲಿ ಒಂದು ಬದಲಾವಣೆ ತರಬೇಕು ಅಂತ. ಒಂದು ವಿಷಯ ಏನಿತ್ತು ಅಂತ ಕೇಳಿದ್ರೆ, ಅಲ್ಲಿ ಮುಸಲ್ಮಾನರು ತುಂಬ ಜನ ಇದ್ದರು. ಕಳ್ಳರು ಡೊಂಗಿಗಳೆಲ್ಲ ಹೆಚ್ಚು ಅವರೇ ಇರೋದು. ಅದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದರು. ಅಲ್ಲಿ ಹೋಗಿ ಅವರು ಏನು ಮಾಡಿದರು ಅಂತ ಕೇಳಿದರೆ, ಊಟ ಮಾಡುವಾಗ ಸಾಲಿನಲ್ಲಿ ತಟ್ಟೆ ಹಿಡ್ಕೊಂಡು ಹೋಗೋದು. ತಟ್ಟೆ ಹಿಡ್ಕೊಂಡು ಹೋದಾಗ ಒಬ್ಬ ಮುಸಲ್ಮಾನ ಹಿಡ್ಕೊಂಡು ಹೋಗ್ತಾ ಇದ್ದಾನೆ, ಅವನ ಹಿಂದೆ ಒಬ್ಬ ಹಿಂದೂ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಇವ ಊಟ ಮಾಡಿದ ಮೊದಲು ಮುಸಲ್ಮಾನ. ಊಟ ಮಾಡಿದ ಎಂಜಲ ಕೈಯಲ್ಲೇ ಹಿಂದುವಿನ ತಟ್ಟೆಗೆ ಕೈ ಹಾಕಿ ಅಲ್ಲಿ ತಕ್ಕೊಂಡ. ಇವನಿಗೆ ಗಾಬರಿ ಆಯಿತು. ಹಿಂದೂಗಳಲ್ಲಿ ಮೂಢನಂಬಿಕೆಗಳು ಹೇಗಿರ್ತದೆ ನೋಡಿ. ಒಂದು ಸಲ ಮುಸಲ್ಮಾನ ನಿನ್ನ ತಟ್ಟೆಗೆ ಕೈ ಹಾಕಿದ ಅಂತ ಆದರೆ, ಎಂಜಲು ಕೈ ಹಾಕಿದ ಅಂತಾರೆ, ನಿನ್ನ ಜಾತಿ ಹೋಯಿತು. ಮುಸಲ್ಮಾನಿಗೆ ಗೊತ್ತಿತ್ತು ಹಿಂದೂಗಳು ಹೀಗಿದ್ದಾರೆ ಹೆಡ್ಡರು ಅಂತ, ಮೂಢನಂಬಿಕೆ ಇವರಲ್ಲಿದೆ ಅಂತ. ಅದಕ್ಕೋಸ್ಕರ ಮುಸಲ್ಮಾನ ಹೇಳಿದ, ನಿಂದು ಮುಗೀತು, ನೀನು ಇನ್ನು ಹಿಂದೂ ಅಲ್ಲ, ನೀನು ಮುಸಲ್ಮಾನ. ಮುಸಲ್ಮಾನ ಆಗೇ ಬಿಟ್ಟವ. ಇದು ಇವರ ಗಮನಕ್ಕೆ ಬಂತು. ಏನು ಮಾಡಿದ್ರು ಗೊತ್ತಾ ಇವರು ಸಾಲಿನಲ್ಲಿ ಹೋದ್ರಲ್ಲ, ಮುಸಲ್ಮಾನ ಇದ್ದಲ್ಲ, ಮುಸಲ್ಮಾನ ತಟ್ಟೆಗೆ ಕೈ ಹಾಕಿದರು, ತಟ್ಟೆಗೆ ತಂದು ಊಟ ಮಾಡಿದರು. ಈಗ ನೀನು ನಿನ್ನ ಜಾತಿ ಭ್ರಷ್ಟಾದಿಯ ನೀನು. ಆ ರೀತಿ ಜನಗಳಲ್ಲಿ ಧರ್ಮದ ಬಗ್ಗೆ ನಿಜವಾದ ಅರ್ಥ ಏನು ಅಂತ ಹೇಳುವಂಥ ಕೆಲಸವನ್ನು ಮಾಡಿದರು. 14 ವರ್ಷ ಅಲ್ಲಿದ್ದರು ಅವರು. ದೇಶದ ಇತಿಹಾಸದಲ್ಲಿ ಒಬ್ಬ ಈ ರೀತಿ ಕರಾಳವಾದಂಥ ಅಂಡಮಾನ್ನ ಆ ಜೈಲಿನಲ್ಲಿದ್ದಂಥ ಇತಿಹಾಸನೇ ಇಲ್ಲ. ಇವರೆಲ್ಲ ಮಾತಾಡ್ತಾರಲ್ಲ, ಏನು ಮಾಡಿದ್ರಿ ದೇಶಕ್ಕೋಸ್ಕರ, ಏನು ಮಾಡಿದರು ಸಾವರ್ಕರ್, ಏನು ಮಾಡಿದರು ಮತ್ತೊಂದು ಮಾಡಿದರು ಅಂತ. ಇವರೊಂದು ಸಲ ಚರಿತ್ರೆ ಓದಬೇಕು ಸಾವರ್ಕರದ್ದು ಏನು ಅಂತ. 14 ವರ್ಷ ಯಾರೂ ಜೈಲಿನಲ್ಲಿಲ್ಲ.
ಗಾಂಧೀಜಿನೂ ಇರಲಿಲ್ಲ, ನೆಹರು ಇರಲಿಲ್ಲ, ಅಥವಾ ಇವರಿಗೆ ಹೇಳ್ತಾ ಇರುವಂಥ ಕಾಂಗ್ರೆಸ್ಸನ್ನು ಯಾರೂ ಇರಲಿಲ್ಲ. ನೆನಪಿಟ್ಟುಕೊಳ್ಳಿ, ಯಾರು ಕೂಡ 6 ತಿಂಗಳು 1 ವರ್ಷ ಎಲ್ಲೆಲ್ಲಿದ್ದು ಗೊತ್ತಾ? ಗಾಂಧೀಜಿ ಮತ್ತು ನೆಹರು ಮನಾಲಿಯಲ್ಲಿ ಅವರಿಗೆ ಜೈಲಿಗೆ ಹಾಕಿದ್ದು. ಮನಾಲಿಯಲ್ಲಿ ಆಗಾ ಖಾನ್ ಅಂತ ಒಬ್ಬ ರಾಜ ಇದ್ದ. ಆ ರಾಜನ ಎಂತ ಹೇಳ್ತಾರೆ ಬಂಗಲ, ಆ ಬಂಗಲೆ ಒಳಗೆ ಇವರಿಗೆ ಹೂವಿನ ಹಾಸಿಗೆ ಎಲ್ಲ ವ್ಯವಸ್ಥೆ. ಇಂಥ ಜನಗಳು ಇವತ್ತು ನಮಗೆ ತ್ಯಾಗಿಗಳು. ದೇಶಕ್ಕೋಸ್ಕರ ಯಾರು ನಿಜವಾಗಿ ತ್ಯಾಗ ಮಾಡಿದ್ದಾರೆ, ಏಟು ತಿಂತಾರೆ, ಎಲ್ಲ ಕಷ್ಟಗಳನ್ನು ಅನುಭವಿಸಿದ್ದಾರೆ, ಅವರಲ್ಲ. ದೇಶಕ್ಕೋಸ್ಕರ ತನ್ನ ಮಗನನ್ನು ಕಳ್ಕೊಂಡ್ರು, ಅಣ್ಣನನ್ನು ಕಳ್ಕೊಂಡ್ರು, ತಮ್ಮನನ್ನು ಕಳ್ಕೊಂಡ್ರು. ಎಂಥ ಚಿತ್ರಹಿಂಸೆ, ಎಂಥ ಚಿತ್ರಹಿಂಸೆ. 14 ವರ್ಷ ಆದಮೇಲೆ ಅವರನ್ನು ಭಾರತಕ್ಕೆ ಕಳಿಸಿದರು. ಭಾರತದಲ್ಲಿ ಕೂಡ ಅವರನ್ನು ಮನೆಯ ಆ ರತ್ನಗಿರಿಯಲ್ಲೇ ಅಲ್ಲೇ ಸುತ್ತಮುತ್ತಲಿ ಇರುವ ಹಾಗೆ ಮಾತ್ರ, ಹೊರಗೆ ಎಲ್ಲಿ ಹೋಗುವಾಗಿಲ್ಲ. ಸ್ವಾತಂತ್ರ್ಯ ಬಂದು ನಮ್ಮ ದೇಶಕ್ಕೆ, ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ಈ ಕಾಂಗ್ರೆಸ್ ಅವರನ್ನು ಬಿಡಲಿಲ್ಲ ಹೊರಗೆ ಹೊಡೋಗ್ಲಿಕ್ಕೆ. ಇನ್ನೂ ಗಂಭೀರವಾದ ಏನು ಅಂತ ಕೇಳಿದರೆ, ಲಿಯಾತ್ ಅಲಿ ಖಾನ್ ಅಂತ ಪಾಕಿಸ್ತಾನದ ಪ್ರಧಾನಮಂತ್ರಿ, ದೇಶ ವಿಭಜನೆ ಆಯಿತು. ಆ ಕಥೆ ಹೇಳಲಿಕ್ಕೆ ಹೋಗಲ್ಲ ನಾನು, ಭಾರಿ ಕರಾಳ ಒಂದು ದಿನ ಅದು. ಆ ದೇಶ ವಿಭಜನೆ ಆದ ಮೇಲೆ ಪಾಕಿಸ್ತಾನದಲ್ಲಿ ಲಿಯಾತ್ ಅಲಿ ಖಾನ್ ಅಂತ ಪಾಕಿಸ್ತಾನದ ಪ್ರಧಾನಮಂತ್ರಿ ಆದ. ಆ ಪ್ರಧಾನಮಂತ್ರಿ ಭಾರತಕ್ಕೆ ಬರ್ತಾನಂತ ಹೇಳಿ ಅವನು ಬರೋದಕ್ಕೆ 1 ವಾರ ಮೊದಲೇ ಸಾವರ್ಕರನ್ನು ಬಂಧನ ಮಾಡಿದ್ರು. ಎಂಥ ವಿಚಿತ್ರ ನೋಡಿ. ದೇಶಕ್ಕೋಸ್ಕರ ಕೆಲಸ ಮಾಡಿದವನು ಈ ಕಾಂಗ್ರೆಸ್ಸು, ಅವ ಬರ್ತಾನೆ ಅಂತ ಕಳ್ಳವನು. ದೇಶವನ್ನು ವಿಭಜನೆ ಮಾಡಿ ದೇಶದ ವಿರುದ್ಧ ಹೋರಾಟ ಮಾಡಿ ದೇಶದ ಮೇಲೆ ಮತ್ತೆ ಯುದ್ಧ ಮಾಡಿದಂಥ ಪಾಕಿಸ್ತಾನದ ಪ್ರಧಾನಮಂತ್ರಿ ಅವನು ಬರಬೇಕಾದ್ರೆ ಈ ದೇಶಭಕ್ತನನ್ನು ಇವರು ಜೈಲಿನೊಳಗೆ ಹಾಕಿದ್ರು. 2 ಬಾರಿ ಹಾಗೆ ಮಾಡಿದ್ದಾರೆ. ಅಂಥ ಎಲ್ಲ ಅನ್ಯಾಯವನ್ನು ಮಾಡಿದರು. ಅದಾದ ಮೇಲೆ ಕೂಡ ಅವರು ಬಿಟ್ಟಿಲ್ಲ. ಸಮಾಜಕ್ಕೋಸ್ಕರ, ಹಿಂದೂ ಸಮಾಜಕ್ಕೋಸ್ಕರ ಏನಾದ್ರು ಮಾಡಲೇಬೇಕು ಅಂತ ಕೆಲಸ ಮಾಡ್ತಾನೆ ಬಂದರು. ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿದರು ಅವರು. ಒಂದು ಭಾರತ್ ಮಾತಾ ಮಂದಿರ ಅಂತ ಹೇಳುವಂಥ ಒಂದು ಮಂದಿರವನ್ನು ಕಟ್ಟಿದರು. ಎಲ್ಲ ದೇವತೆಗಳಿಗೆ ಅರ್ಚನೆ ಮಾಡಲಿಕ್ಕೆ ಎಲ್ಲ ಸಮಾಜದವರಿಗೆ ಅವಕಾಶ ಇದೆ. ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚಿತ್ತು, ಈಗ ತುಂಬ ಕಡಿಮೆ ಆಗಿದೆ. ಅಸ್ಪೃಶ್ಯರು ಅಂದರೆ ಯಾರು? SC ST ಕ್ಯಾಟಗರಿ ಅಂತ ನಾವು ಇವತ್ತು ಹೇಳಿದ ಪರಿಶಿಷ್ಟ ಜಾತಿ ಪಂಗಡ, ಅವರಿಗೆ ಅವಕಾಶ ಇರಲಿಲ್ಲ. ಹಿಂದುಳಿದ ವರ್ಗದವರಿಗೆ ಇರಲಿಲ್ಲ. ಇಲ್ಲಿನ ಯಾರೀಗ ಬಿಲ್ಲವರು ಅಂತ ಹೇಳ್ತಾರೆ, ಬಿಲ್ಲವರನ್ನು ಒಳಗೆ ಬರಲಿಕ್ಕೆ ಬಿಡ್ತಾ ಇರಲಿಲ್ಲ ರೀ. ಅಂಥ ಪರಿಸ್ಥಿತಿ ಒಂದು ಕಾಲದಲ್ಲಿತ್ತು. ಅದರ ವಿರುದ್ಧ ಸಾವರ್ಕರ್ ಹೋರಾಟ ಮಾಡಿರೋದು. ಅದಕ್ಕೋಸ್ಕರ ಭಾರತ್ ಮಾತಾ ಪೂಜನ್, ಭಾರತ್ ಮಾತಾ ಮಂದಿರ, ಅದಕ್ಕೆ ಯಾರು ಬರ್ಬೋದು ಅಂತ ಹೇಳಿ ಎಲ್ಲರಿಗೂ ಅವಕಾಶ ಕೊಡುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಹೀಗೆ ಇಡೀ ಸಮಾಜವನ್ನು ಒಂದುಗೂಡಿಸುವಂಥ ಒಂದು ಭಾರಿ ದೊಡ್ಡ ಪ್ರಯತ್ನ ಮಾಡಿದಂಥ ಭಾರಿ ಸಾಹಸಿ. ಅದಕ್ಕೋಸ್ಕರನೇ ಅಟಲ್ ಬಿಹಾರಿ ವಾಜಪೇಯಿಯವರು ನಾನು ಪರಿಚಯ ಮಾಡುವಾಗ ಅವರನ್ನು ಹೇಳ್ತಾರೆ, ಸಾವರ್ಕರ್ ಅಂದರೆ ದೇಶಭಕ್ತ, ಸಾವರ್ಕರ್ ಅಂದರೆ ರಾಷ್ಟ್ರಭಕ್ತಿ, ಸಾವರ್ಕರ್ ಅಂದರೆ ಸಾಹಸ, ಸಾವರ್ಕರ್ ಅಂದರೆ ತ್ಯಾಗ, ಸಾವರ್ಕರ್ ಅಂದರೆ ಸಮರ್ಪಣೆ, ಸಾವರ್ಕರ್ ಅಂದರೆ ಅಸ್ತಿತ್ವ, ಸಾವರ್ಕರ್ ಅಂದರೆ ಈ ದೇಶದ ಅಂತಃಸತ್ವ. ಸಾವರ್ಕರ್ ಅಂದರೆ ಎಲ್ಲ ಮುಖದಲ್ಲಿ ನೀವು ನೋಡಿ ಸಾವರ್ಕರ್ ಸರ್ವಶ್ರೇಷ್ಠ ಅಂಥ ವಿನಾಯಕ ದಾಮೋದರ ಸಾವರ್ಕರ ಹೆಸರನ್ನು ಈ ಒಂದು ಸಭಾಂಗಣಕ್ಕೆ ಇಟ್ಟಿರುವಂಥದ್ದು ಭಾರಿ ಸ್ತುತ್ಯವಾದಂಥ ಸಂಗತಿ. ನಿಮ್ಮ ಎಲ್ಲ ಆಡಳಿತ ಮಂಡಳಿಯವರನ್ನು ವಿದ್ಯಾರ್ಥಿಗಳು ಒಪ್ಪಬೇಕಲ್ಲ. ವಿದ್ಯಾರ್ಥಿಗಳು ಒಪ್ಕೊಂಡಿದ್ದೀರಾ, ಅಧ್ಯಾಪಕರು ಒಪ್ಕೊಂಡಿದ್ದೀರಾ, ಆಡಳಿತ ಮಂಡಳಿ ಒಪ್ಕೊಂಡಿದೆ. ನಿಜವಾಗಿ ನಮಗೆ ಒಂದು ಹೊಸ ದೃಷ್ಟಿಕೋನ ಸಿಗುವಂಥದ್ದು, ಇದು ಹೊಸ ದಿಕ್ಕಿನಲ್ಲಿ ನಾವು ನಡಿಬೇಕಾಗಿರುವಂಥದ್ದು. ಇವತ್ತು ಮತ್ತೆ ಅಗತ್ಯ. 75 ವರ್ಷ ದಾಟಿ 76ನೇ ವರ್ಷದಲ್ಲಿ ನಾವಿದ್ದೇವೆ. ಇವತ್ತಿನ ಸ್ಥಿತಿಗತಿ ಅವತ್ತಿನ ಸ್ಥಿತಿಗತಿಗಿಂತ ಭಿನ್ನವಾಗಿಲ್ಲ, ಇನ್ನೂ ಕೆಳಗಿಳಿಬಿಟ್ಟಿದ್ದೇವೆ. ಆ ಸಂದರ್ಭದಲ್ಲಾದರೂ ಒಂದಷ್ಟು ಜನ ದೇಶಭಕ್ತರು ಅಂತ ಹೇಳಿದರು. ಇವತ್ತು ದೇಶಕ್ಕೋಸ್ಕರ ಬದುಕುವಂಥ ಜನ ಎಲ್ಲಿದ್ದಾರೆ? ಯಾರು ಮಾರ್ಗದರ್ಶಕರು? ಯಾರು ಮೇಲ್ಪಂಕ್ತಿ? ಯಾರು ರಾಜಕೀಯ ನಾಯಕರು ಮೇಲ್ಪಂಕ್ತಿ ಆಗಿದ್ದಾರೆ ಇವತ್ತು? ಯಾರು ಮೇಲ್ಪಂಕ್ತಿ? ಅಲ್ಲಿ ಒಬ್ಬ ಮನುಷ್ಯ ಕೂತ್ಕೊಂಡಿದ್ದಾರೆ, ನರೇಂದ್ರ ಮೋದಿ. ಅದು ಬಿಟ್ಟರೆ ಅಲ್ಲಿ ಒಂದು ಸ್ವಲ್ಪ ಜನ ಬಿಟ್ಟರೆ ಇನ್ನು ಯಾರಿದ್ದಾರೆ? ಹುಡುಕಲಿಕ್ಕೆ ಸಿಗ್ತಾ ಇಲ್ಲ ನಮಗೆ. ಸಮಾಜದಲ್ಲಿ ಯಾರು ಒಳ್ಳೆಯವರು ಅಂತ ಸಿಗ್ತಾರಾ? ಸಮಾಜದಲ್ಲಿ ಸ್ವಾರ್ಥ ಬಿಟ್ಟು ನಾನು ಈ ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತೇನೆ ಅಂತ ಹೇಳೋರು ಸಿಗ್ತಾರಾ? ಅದನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಸಾವರ್ಕರ್ ಬದುಕಿರುವಂಥದ್ದು. ಅವರೇ ರಾಜಕೀಯ ಆಸಕ್ತಿಗೆ ಹೋಗಲಿಲ್ಲ, ರಾಜಕೀಯ ಸ್ಥಾನಮಾನಕ್ಕೆ ಹೋಗಲಿಲ್ಲ. ಅವರು ಜೀವನಪೂರ್ತಿ ಎಲ್ಲವನ್ನು ಕಳ್ಕೊಂಡು ಅದಕ್ಕೆ ಅವ್ರು ಹೇಳ್ತಾ ಇರೋದು, ನನ್ನ ಒಂದೇ ಒಂದು ಕೆಲಸ ಇಲ್ಲಿ ಬರೆದಿದ್ದಾರೆ ಅವರು. ಒಂದೇ ಒಂದು ಕೆಲಸ ಅಂದರೆ ಈ ದೇಶಕ್ಕೋಸ್ಕರ
ಫೈಟ್ ಮಾಡ್ತಾ ಇರೋದು, ಹೋರಾಟ ಮಾಡ್ತಾನೆ ಇರೋದು. ನಮ್ಮ ಧ್ಯೇಯವು ಹಾಗಿರಲಿ, ಈ ದೇಶಕ್ಕೋಸ್ಕರ ಬದುಕುವಂಥದ್ದು. ಹಿಂದೂ ಸಮಾಜಕ್ಕೆ ಭಾರಿ ಕಂಟಕ್ಕೆ ಬರ್ತಾಯಿದೆ. ನಮಗೆ ಒಂದೇ ಒಂದು ದೇಶ ಅಂತ ನೆನಪಿಟ್ಕೊಳ್ಳಿ, ಭಾರತ ಮಾತ್ರ ನಮ್ಮ ದೇಶ. ಜಗತ್ತಿನಲ್ಲಿ ಇನ್ನೆಲ್ಲಿಯೂ ಇಲ್ಲ. ಇಲ್ಲಿದ್ದಂಥ ಒಬ್ಬ ಮುಸಲ್ಮಾನ ಅಬ್ದುಲ್ಲಾ ಅಂತ ಹೇಳುವವನು ಬೆಂಗಳೂರು ಆಗೋದಿಲ್ಲ ಅಂತ ಹೇಳಿ ದಕ್ಷಿಣ ಕನ್ನಡಕ್ಕೆ ಜಿಲ್ಲೆಗೆ ಬಂದು, ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ದಕ್ಷಿಣ ಕನ್ನಡ ಜಿಲ್ಲೆ ಬೇಡ ಅಂತ ಅವನು ಹಾರಿದರೆ, ಅವನನ್ನು 60 ದೇಶಗಳು ಬನ್ನಿ ಸಾಹೇಬರೇ ಇರಿಗೆಂಚಿನವಡು, ನಿಮಗೇನಾಗಬೇಕು, ನಿಮಗೆ ಮಣ್ಣು ಬೇಕಾ, ಹೆಣ್ಣು ಬೇಕಾ, ನಿಮಗೆ ಅಂಗಡಿ ಬೇಕಾ, ಹಣ ಬೇಕಾ, ಎಲ್ಲ ವ್ಯವಸ್ಥೆ ಮಾಡುವಂಥ ಜನಗಳಿದ್ದಾರೆ. ಒಬ್ಬ ಫೆರ್ನಾಂಡಿಸ್ ಅಂತ ಬೆಂಗಳೂರಿಂದ ಬೇಡ ಬೆಂಗಳೂರು ಅಂತ ಹೇಳಿ ಇಲ್ಲಿಗೆ ಹಾರಿ, ಇಲ್ಲಿಯೂ ಬೇಡ ಅಂತ ಹೇಳಿದರೆ ಅವನನ್ನು ಜಗತ್ತಿನ ಸುಮಾರು ಒಂದು 70 ದೇಶಗಳು ಅವನನ್ನು ಬರಲಿಕ್ಕೆ ಹೇಳುತ್ತೆ. ಬರಬರೇ ಈರೆಗೆಂಜಿನ ಬೋರ್ಡು ಅದನ್ನೆಲ್ಲ ಮಾಡುವಂಥ ವ್ಯವಸ್ಥೆ ಇದೆ. ಒಬ್ಬ ಪ್ರಭಾಕರ ಅಂತ ಇದ್ದಾನೆ ತಿರ್ಗಿ, ಅವನು ಬೆಂಗಳೂರಿಂದ ಮಂಗಳೂರಿಗೆ ಹಾರಿದ. ಮಂಗಳೂರಿಂದ ಇದು ಬೇಡ ಅಂತ ಹಾರಿದರೆ ಎಲ್ಲಿಗೆ? ಸಮುದ್ರಕ್ಕೆ. ಜಾಗವೇ ಇಲ್ಲ ನಮಗೆ ಜಗತ್ತಿನಲ್ಲಿ. ಪ್ರಭಾಕರ ಭಟ್ಟ ಬಾಬಾರದಿಗೆ ಕೊಡುವ ಜಾಗವೇ ಇಲ್ಲ ಮಾರ್ಯಾರೆ. ಅದಕ್ಕೋಸ್ಕರ ಹಿಂದೂ ಬದುಕಬೇಕಾದರೆ ಅವನ ಧರ್ಮ ಸಂಸ್ಕೃತಿ ಜೀವನ ಮೌಲ್ಯವನ್ನು ಉಳಿಸಬೇಕಾದ್ರೆ ಭಾರತವೇ ಆಗಬೇಕು. ಕಳ್ಕೊಳ್ತಾ ಇದ್ದೇವೆ. ವಕ್ಫ್ ಬಂದಿದೆ. ದಯವಿಟ್ಟು ನೀವೆಲ್ಲರೂ ಹೋಗಿ ನಾಳೆ ಒಂದು ಸಲ ಆನ್ಲೈನಲ್ಲಿ ನೋಡಿ, ನಿಮ್ಮ RTC, ನಿಮ್ಮ ಅಪ್ಪನ RTC, ನಿಮಗೆಲ್ಲ ನಿಮ್ಮ ಹೆಸರಿನಲ್ಲಿ RTC ಬಂದಿರಲಿಕ್ಕಿಲ್ಲ, ನಿಮ್ಮ ಅಪ್ಪನ RTC ಉಂಟಾ ಅಂತ ನೋಡಿ. 100 ವರ್ಷ 1500 ವರ್ಷಗಳ ಹಿಂದೆ ಕಟ್ಟಿದಂಥ ದೇವಸ್ಥಾನ ಅದು ಇವತ್ತು ವಕ್ಫಿನ ಹೆಸರಿನಲ್ಲಿ, ಪಾರ್ಲಿಮೆಂಟ್ ವಕ್ಫಿನ ಹೆಸರಿನಲ್ಲಿ, ವಿಧಾನಸೌಧ ವಕ್ಫಿನ ಹೆಸರಿನಲ್ಲಿ. ಏನು ಹುಚ್ಚು, ಏನು ಬೇಕಾದ್ರೂ ಮಾಡಲಿಕ್ಕೆ ಆಗ್ತದೆ. ಅವನು ಡೀಮ್ಡ್ ಟು ಬಿ ಬಿಲೀವ್ಡ್ ಅಂತ. ನನಗೆ ಅಲ್ಲಿ ಒಂದು ಮಸೀದಿ ಇತ್ತು ಅಂತ ರಾತ್ರಿ ಕನಸು ಕಟ್ಟಿದೆ ಅಂತ ಹೇಳಿದರೆ ಹೋಯ್ತು ಆ ಜಾಗ. ಅಥವಾ ಅಲ್ಲಿ ಒಂದು ಮದ್ರಸ ಇತ್ತು ಅಂತ ಹೇಳಿದರೆ ಸಾಕವ. ನೀವು ಪ್ರೂವ್ ಮಾಡಬೇಕಾದ ಅವನ ಕೆಲಸ ಅಲ್ಲ. ವಿಚಿತ್ರ, ಸಂವಿಧಾನದಲ್ಲೇ ವ್ಯತ್ಯಾಸ ಮಾಡಿದ್ದಾರೆ. ಪ್ರೂವ್ ಮಾಡೋದು ಯಾರು ಅಂತ ಕೇಳಿದರೆ ನಾವು ಪ್ರೂವ್ ಮಾಡಬೇಕಿಲ್ಲ ಮಾರ್ಯಾರೆ, ನಾನು ಇಲ್ಲಿದ್ದೆ ಅಂತ. ಅಂಥ ಪ್ರಸಂಗ ಬರ್ತಾ ಇದೆ. ಒಂದು ಸಲ ವಕ್ಫಿಗೆ ಭೂಮಿ ಹೋದರೆ ನಿಮಗೆ ವಾಪಸ್ ಸಿಗೋದಿಲ್ಲ, ಅಂಥ ಪರಿಸ್ಥಿತಿ. ಅಲ್ಪಸಂಖ್ಯಾತ ಶಾಲೆಗಳು ಅಂತ ಹೇಳೋದಕ್ಕೆ ಕಾನೂನಿತ್ತು. ಅಲ್ಪಸಂಖ್ಯಾತ ಶಾಲೆಗಳು ಅಂದರೆ ಏನು? ಅಲ್ಪಸಂಖ್ಯಾತರು ವಿದ್ಯಾರ್ಥಿಗಳು ಇರಬೇಕು, ಅದರಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲ. ವಿದ್ಯಾರ್ಥಿಗಳು 75% ಇರಬೇಕು ಅಂತ ಮೊದಲಿತ್ತು. ಅದನ್ನು ಕಾಂಗ್ರೆಸ್ 50% ಅಂತ ಮಾಡಿದ್ದು. ಮೊನ್ನೆ ಹೇಳಿದ್ದು ಯಾರೂ ಇಲ್ಲದಿದ್ದರೂ ತೊಂದರೆ ಇಲ್ಲ ಅಂತ. ಯಾರಿಗೆ ಶಾಲೆ? ಹಣ ಎಲ್ಲವನ್ನು ನಾವು ಕೊಡ್ತೇವೆ. ನಾವು ತೆರಿಗೆ ಕಟ್ಟೋರು, ನೆನಪಿಟ್ಕೊಳ್ಳಿ. ಹಿಂದೂಗಳಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ಕಟ್ಟೋರು. ನಮ್ಮ ತೆರಿಗೆ ಅಂಥ ಶಾಲೆಗಳಿಗೆ ಹೋಗ್ತಾ ಇದೆ. ಎಲ್ಲ ವ್ಯವಸ್ಥೆ ಅವರಿಗೆ ಕಾರು ಕಲಿಬೇಕಾದ್ರೆ ಅದಕ್ಕೆ ವ್ಯವಸ್ಥೆ, ಮನೆ ಕಟ್ಟಬೇಕಾದ್ರೆ ಅದಕ್ಕೆ ಸಾಲ, ಎಲ್ಲ ರೀತಿ. ಅದು ಎಂಥದ್ದು ಮರ್ತೋಯ್ತು ನನಗೆ. ಮದುವೆ ಆಗಬೇಕಾದ್ರೆ ಎಂಥದ್ದು ಒಂದಿತ್ತಲ್ಲ, ಶಾದಿ ಭಾಗ್ಯ ಎಲ್ಲ ಹೇಳ್ಬೇಕು ಬಿಡು ಗೊತ್ತಿಲ್ಲ ನನಗೆ. ಮಂಚ ಕೂಡ ಸಿದ್ದರಾಮಯ್ಯರೇ ಕಳಿಸ್ತಿತ್ತು. ಎಂಥ ಅವಸ್ಥೆ, ಇಂಥ ಪರಿಸ್ಥಿತಿ ನಮ್ಮದು. ಒಂದು ಸ್ವಲ್ಪ ನೋಡಿ ನೀವು, ಬದುಕುತ್ತೇವ ನಾವು ಅಂತ. ಅದಕ್ಕೋಸ್ಕರ ನಾನು ಹೇಳಿದ್ದು, ನಾವೆಲ್ಲರೂ ದೇಶಭಕ್ತರಬೇಕು. ನಮಗೋಸ್ಕರ ಅಲ್ಲ, ಮುಂದಿನ ಪೀಳಿಗೆಗೆ ಅವ್ರು ಹೇಳಿದ್ರು. ನಾನು ಇರ್ತಾನೆ ಇಲ್ಲ ಅಂತ ಗೊತ್ತಿಲ್ಲ, ನಾನಂತೂ ಇರುವುದಿಲ್ಲ, ಅದು ಬೇರೆ. ಆದರೂ ನಾನು ಹೇಳಿದ್ದು, ನೀವು ಬದುಕ್ತೀರಾ, ನಿಮ್ಮ ಭವಿಷ್ಯ ಹೇಗಿರಬೇಕು. ನಾನು ನನ್ನ ಧರ್ಮದಲ್ಲಿ ಹುಟ್ಟಿದ್ದೇನೆ, ನನ್ನ ಧರ್ಮದಲ್ಲೇ ಸಾಯುವುದು ನಾನು. ನಮ್ಮ ಮುಂದಿನ ಪೀಳಿಗೆ ಕೂಡ ಹಿಂದೂಗಳಾಗೆ ಹುಟ್ಟಿದ್ದು. ಯಾಕೆ ಅಂತ ಕೇಳಿದರೆ, ಹಿಂದೂ ಮಾತ್ರ ಜಗತ್ತನ್ನು ಒಳ್ಳೆಯದು ಮಾಡುವನು. ಅದು ನಿಮ್ಮ ಮನಸ್ಸಲ್ಲಿ ಇರಲಿ. ಹಿಂದೂ ಅಂತ ಹೇಳಿದ್ರೆ ಯಾರೂ ನಾಚಿಕೆ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ನಾನೊಬ್ಬ ಹಿಂದೂ ಅಂತ ಎದೆ ಎತ್ತಿ ತಲೆ ಎತ್ತಿ ಹೇಳಬೇಕಾದಂಥ ಕಾಲಘಟ್ಟ ಇದು. ಯಾಕೆಂದರೆ ಜಗತ್ತಿನಲ್ಲಿ ನಾವು ಮಾತ್ರ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವ ಅಂತ ಹೇಳೋದು. ಲೋಕ ಸಮಸ್ತ ಸುಖಿನೋ ಭವ ಅಂತಂದ್ರೆ ಏನು ಗೊತ್ತಾ? 750 ಕೋಟಿಗಿಂತ ಹೆಚ್ಚು ಜನ ಜಗತ್ತಿನಲ್ಲಿದ್ದಾರೆ. ಅವರ ಎಲ್ಲರ ಸುಖವನ್ನು ನೋಡುವಂಥ, ಅವರಿಗೆ ಎಲ್ಲದನ್ನು ಒಳ್ಳೆಯದು ಮಾಡುವಂಥ ಕನಸು ಭಾರತಕ್ಕೆ ಮಾತ್ರ ಇರೋದು. ವಿವೇಕಾನಂದರು ಅದನ್ನೇ ಹೇಳಿದ್ದು. ಇಂಗ್ಲೆಂಡಲ್ಲಿ ಅಮೇರಿಕಾದಲ್ಲಿ ಹೋಗಿ ಮಾತಾಡಿದಾಗ 1893 ಸೆಪ್ಟೆಂಬರ್ 11ನೇ ತಾರೀಕು. ಯಾಕೆ ಅಂತ ಕೇಳಿದ್ರೆ, ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ, ಅಮೇರಿಕದ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರ, ಅಮೇರಿಕದವರು ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರ ಆಗೋದಾಗ 750 ಕೋಟಿ ಜನ ನಮ್ಮವರು ಅಂತ ತಿಳ್ಕೊಂಡಂಥ ಹಿಂದೂಗಳು ನಾವು. ಮುಸಲ್ಮಾನರ ಹತ್ರ ಕೇಳಿ, ಮುಸಲ್ಮಾನರು ಹೇಳ್ತಾರೆ, ಅಲ್ಲ ನಾನು ಪೂಜೆ ಮಾಡುವವರಿಗೆ ಮಾತ್ರ ಒಳ್ಳೆಯದಾಗಲಿ, ಕ್ರಿಶ್ಚಿಯನ್ರು ಹೇಳಿದರೆ ಯೇಸುವನ್ನು ಪೂಜೆ ಮಾಡಿದವರಿಗೆ ಮಾತ್ರ ಒಳ್ಳೆಯದಾಗಲಿ ಅಂತ ಹೇಳಿದರೆ, ನಾವು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳೋದು ಅಂತ. ಅದಕ್ಕೋಸ್ಕರ ಇವತ್ತು ನಡೀತಂಥ ಯುದ್ಧಗಳು, ಗಲಾಟೆಗಳು, ಗೊಂದಲಗಳು, ದೊಂಬಿಗಳು ಅದೆಲ್ಲ ನಿವಾರಿಸಬೇಕು ಅಂತಾದರೆ
ನಾವೆಲ್ಲರೂ ಕೂಡ ಸರಿಯಾದ ನೈಜ ಹಿಂದೂಗಳಾಗುವಂಥ ಅವಶ್ಯಕತೆ ಇದೆ. ಅದನ್ನೇ ಸಾವರ್ಕರ್ ಇಲ್ಲಿ ಮೊದಲು ಹೇಳಿರುವಂಥದ್ದು. ಅದಕ್ಕೋಸ್ಕರ ನಾವೆಲ್ಲರೂ ಹಿಂದೂಗಳಾಗ್ತೇವೆ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಜೀವನ ಮೌಲ್ಯಗಳು ಆ ಹಿಂದುತ್ವವನ್ನು ಬೆಳಗಿಸುವಂಥ ದೃಷ್ಟಿಯಲ್ಲಿ ಆಗುತ್ತಾ. ಅದಕ್ಕೋಸ್ಕರ ಮತ್ತೆ ಮತ್ತೆ ಯಾವಾಗಲೂ ನೆನಪು ಮಾಡ್ತಾಯಿರಿ. ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲವೂ ಇಂಜಿನಿಯರಿಂಗ್ ಮಯ ಇವತ್ತು. ಎಲ್ಲ ಸಣ್ಣ ಸೂಜಿಯಿಂದ ಹಿಡಿದು ಅದು ಆಕಾಶದಲ್ಲಿ ಹಾರುವಂಥ ವಿಮಾನ ಅಥವಾ ಬೇರೆ ಬೇರೆ ಕ್ಷಿಪಣಿಗಳು ಎಲ್ಲದಕ್ಕೂ ಇಂಜಿನಿಯರ್ ಬೇಕು. ಇಂಜಿನಿಯರ್ ಇಲ್ಲದೆ ಯಾವುದಾಗಲ್ಲ. ಡಾಕ್ಟರ್ ತಿಳ್ಕೊಂಡಿರ್ಬೋದು, ಸುಧಾಕರ್ ಮನಸ್ಸಲ್ಲಿ ನಾನೇ ಡಾಕ್ಟರ್ ದೊಡ್ಡ ಜನ ಅಂತ. ಅವರು ದೊಡ್ಡ ಜನ ಆಗಬೇಕು. ಒಂದು ಸೂಚನೆ ಹಾಕಬೇಕು, ಒಂದು ಸಣ್ಣ ಕಟ್ಟ ಹಾಕಬೇಕಾದ್ರೆ ಸೂಜಿ ಬೇಕು. ಸೂಜಿ ಯಾರು ತಯಾರು ಮಾಡಿದ್ದು? ನೀವೇ ಇಂಜಿನಿಯರ್ಗಳು ತಯಾರು ಮಾಡಿಸಿ. ಅದಕ್ಕೋಸ್ಕರ ಇಂಜಿನಿಯರಿಂಗ್ ಮಯ ಎಲ್ಲದರಲ್ಲಿ ಕೂಡ. ಆ ಮಯ ಆಗಿರುವುದು ದೇಶದ ಮಯ ಆಗಲಿ. ಎಲ್ಲರಿಗೂ ಶುಭವಾಗಲಿ. ಒಂದೇ ಮಾತು. ಧನ್ಯವಾದಗಳು ಸರ್. ಜೈ ಶ್ರೀರಾಮ್. ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ನೂತನ ಸಭಾಂಗಣ ಸಾವರ್ಕರ್ ಸಭಾಭವನದ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಟಿ ಶಾಂಭಟ್ರವರ ಅನುಪಸ್ಥಿತಿಯಲ್ಲಿ ಈ ಸಭಾಂಗಣವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ಅಡ್ವೈಸರಿ ಕಮಿಟಿಯ ಸದಸ್ಯರಾದಂತಹ ಶ್ರೀಯುತ ಪದ್ಮಶ್ರೀ ಡಾಕ್ಟರ್ ಗಿರೀಶ್ ಭಾರದ್ವಾಜರವರನ್ನು ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ವಿದ್ಯಾರ್ಥಿಗಳಿಗೆ ಉತ್ತಮ ಸಂದೇಶವನ್ನು ನೀಡಿದಂತಹ ಶ್ರೀಯುತ ಚಂದ್ರಕಾಂತ್ ರಾವ್ ಇನ್ನ ಇವರನ್ನು ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ರಾಧಾಕೃಷ್ಣ ಭಕ್ತರನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇನೆ. ಯಾಕೆಂದ್ರೆ ಪ್ರತಿ ಸಭೆಯ ನಮ್ಮ ಗವರ್ನಿಂಗ್ ಕಮಿಟಿಯ ಮೀಟಿಂಗ್ ಅಲ್ಲಿ ಅವರು ಈ ಸಭಾಭವನದ ಬಗ್ಗೆ ಕಲ್ಪನೆಯನ್ನು ಹೇಳ್ತಾ ಇದ್ರು. ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕಾಲೇಜಿನ ಸಂಚಾಲಕರಾದಂತಹ ಟಿ ಸುಬ್ರಹ್ಮಣ್ಯ ಭಟ್ರವರನ್ನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಮಾಧ್ಯಮ ಪ್ರತಿನಿಧಿಯವರನ್ನು ಕೂಡ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಸಭಾಂಗಣವನ್ನು ನಿರ್ಮಿಸುವಲ್ಲಿ ಶ್ರಮಿಸಿದಂತಹ ಕಾರ್ಮಿಕ ವರ್ಗದವರು ಹಾಗೆ ಕಾಲೇಜಿನ ಇನ್ನೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.